ಮರಳುಗದ್ದಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರೀಶ್ ಮುಲ್ಕೆ. ಮರಳುಗದ್ದಲದ ಬಗ್ಗೆ ಕೆಡಿಪಿ ಸಭೆಯಲ್ಲೂ ಈ ಬಾರಿ ಐವಂಟಿಸುವ ಜನಪ್ರತಿನಿಧಿಗಳು ಇದರ ಬಗ್ಗೆ ಧ್ವನಿ ಎತ್ತಿದ್ರು, ಬಹಳಷ್ಟು ಗದ್ದಲ ಎಬ್ಬಿಸಿದ್ರು. ಈ ಬಾರಿ ಪ್ರತಿಧ್ವನಿಸಿದರು. ಧ್ವನಿ ಎತ್ತಿದವರು ಯಾರು, ಇದು ಏನು ವಿಚಾರ ಅನ್ನುವಂಥ ಬಗ್ಗೆ ನೋಡ್ಕೊಂಡು ಪೊಲೀಸ್ ಆಲೋಚನೆಯಲ್ಲೂ ಹೋಗ್ತದೆ, ಭೂಗರ್ಭ ಇಲಾಖೆಯ ಅಧಿಕಾರಿಗಳ ಮುಖಾಂತರವೂ ಹೋಗ್ತದೆ. ನಮಗೆ ಇಲ್ಲಿ ಜಮೀನು ಬೋನಫೈಡ್ ಯೂಸ್ಗೆ ಮಾತ್ರ ಸಿಗೋದಿಲ್ಲ. 2,500 ಸಿಗುವಂತ ಮರಳು ಇವತ್ತು 15,000ಕ್ಕೆ ಇದು ಯಾವ ಕಾನೂನು ಅಡಿಯಲ್ಲಿ ಸಾಕ್ತದೆ? ಇವತ್ತು ನಾವು ಬಿಡ್ತಾ ಇಲ್ಲ. ಕೆಲವು ಕಡೆ ಮರಳು ಇಲ್ಲ ಅಂದ್ರೆ ಇದು ಯಾವ ಸ್ಥಿತಿ? ಕೆಲವರು ಕೆಲಸ ಮಾಡೋದಿಲ್ವಾ? ಬೆಂಗಳೂರಿಗೆ ಕಳಿಸೋದಿಲ್ವಾ? ಕೇರಳಕ್ಕೆ ಹೋಗ್ತಾ ಇಲ್ವಾ? ಅವರಿಗೆ ಮರಳು ಬರ್ತದೆ, ನಮ್ಮ ಕೆಲಸಕ್ಕೆ ಪಾಪದವರಿಗೆ ಮರಳು ಇಲ್ಲ ಅಂದ್ರೆ ಯಾವ ಕೆಲಸ, ಯಾವ ಸ್ಥಿತಿ ಅದು? ಈಗ ಅವರು ಅಲ್ಲ ಸರ್, ಡ್ಯೂ ರೆಸ್ಪೆಕ್ಟ್, ನಾವು ನಿಮಗೆ ಗೌರವ ಕೊಟ್ಟು ಅಷ್ಟೇ ಪ್ರಮಾಣದಲ್ಲಿ ಕೇಸ್ಗಳು ಬೇಕಾಗುತ್ತೆ. ಯಾರ ಮೇಲೆ ಆಗ್ತದೇ ಇಲ್ಲ, ಅದು ಎಷ್ಟು ದಿವಸ ಬೇಕು, ಯಾಕೆ ಆಗೋದಿಲ್ಲ? ಇದು ಸ್ಪಷ್ಟವಾಗಿ ಉತ್ತರ ಬರದೇ ಇದ್ರೆ ನಾವು ಈ ಸಭೆ ಮುಂದುವರಿಸಲಿಕ್ಕೆ ನನ್ನ ಆಕ್ಷೇಪ ಇದೆ. ನಾನ್ ಸಿಆರ್ಸೆಟ್ನಲ್ಲಿ ನಮ್ಮಲ್ಲಿ 38 ಬ್ಲಾಕ್ಗಳನ್ನು ಈಗ ಗುರುತು ಮಾಡಲಾಗಿದೆ. 38 ಬ್ಲಾಕ್ಗಳಲ್ಲಿ ಒಂದು ಬ್ಲಾಕನ್ನು ಅಲ್ಲಿ ಪ್ರತಿನಿಧಿಸುವ ಕಾರಣಕ್ಕಾಗಿ ಹೊರತುಪಡಿಸಿ 37 ಬ್ಲಾಕ್ಗಳನ್ನು ಸಾರ್ವಜನಿಕರಿಗೆ ಮರಳು ಮಾಡಲಿಕ್ಕೆ ಲಭ್ಯ ಮಾಡಲಿಕ್ಕೆ ನಾವು ಒಂದು ಅವಕಾಶ ಮಾಡಿದ್ದೀವಿ. ಈಗ ಕಳೆದ ಬಾರಿ 23 ಬ್ಲಾಕ್ಗಳಿಗೆ ಕಳೆದವರು ಒಂದೂವರೆ ತಿಂಗಳ ಹಿಂದೆ ಜನವರಿನಲ್ಲಿ ಟೆಂಡರ್ ಕರೆದರು. ಜನವರಿ ಕೊನೆಯ ವಾರದಲ್ಲಿ ಸೈನಿಕ ಮುಖ್ಯ ಅಲ್ಲ ಜಿಲ್ಲಾಧಿಕಾರಿಗಳೇ, ನಮಗೆ ಬೇಕಾಗಿದ್ದು ಜನರಿಗೆ ವೈದ್ಯ ಕೊಡೋದ್ರ ಬಗ್ಗೆ ಏನಿದೆ ಮಾತಾಡಿ. ಕೊಡ್ತೇನೆ, ಇವತ್ತು ಕೊಡ್ತೇನೆ, ಏನು ಮಾತಾಡ್ತೀರಿ? ಈಗಾಗಲೇ ಬಹುಶಃ ಮಾಡಿದ್ದಾರೆ, ಆಗ್ತದೆ ಎಂಬುದನ್ನೆಲ್ಲ ಆಗುತ್ತಾ ಇರಲಿ, ಮತ್ತು ಎಷ್ಟು ಲ್ಯಾಕ್ಸ್ ಮಾಡಬೇಕು ಆ ಒಂದು ವಿಚಾರ ಇರಲಿ. ಬಹುಶಃ ನಾವು ಇವತ್ತು ಕೇಳುವಂಥದ್ದು ಕೆಡಿಪಿ ಮೀಟಿಂಗ್ಗೆ ಒಂದು ನಿರ್ಣಯ ತಗೊಳ್ಳಿಕ್ಕೆ ಅಧಿಕಾರ ಉಂಟಾ ಇಲ್ವಾ? ಈ ಅಧಿಕಾರದ ಮೇಲೆ ನಾವು ಇವತ್ತು ಏನಿದೆ ಅಂತ ಹೇಳಿದರೆ, ಯಾವ ಹಿಂದೆ ತೆಗೆದಿದ್ರ ಕನಿಷ್ಠ ನೀವು ಹೇಳಿದಾಗೆ ಬೆಳಿಗ್ಗೆ 10 ಮಾಡಿದ ತನಕ ಮುಂದಿನ ಈ ಪೀರಿಯಡ್ ಸರಿಯಾಗುವ ತನಕ ಒಂದು ರಿಲ್ಯಾಕ್ಸೇಷನ್ ಕೊಡುವ ತೀರ್ಮಾನವನ್ನು ನಾವು ಕೆಡಿಪಿ ತೆಗೊಳ್ಳುವ ಡಿಸಿಷನ್. ಇಡೀ ಜಿಲ್ಲೆಯಲ್ಲಿ ಅಭಿವೃದ್ಧಿ ಬಗ್ಗೆ ಚಿಂತನೆಯನ್ನು ಮಾಡಲಿಕ್ಕೆ ಇದು ಮೂಲಭೂತ ಸಮಸ್ಯೆ. ಈಗ ಅಭಿವೃದ್ಧಿ ಆಗದೆ ಇರಲಿಕ್ಕೆ ಸಮಸ್ಯೆ ಇರುವುದು ಇದು. ನಮಗೆ ನಾಳೆ ಮಳೆ ಬಂದು ಬಿಟ್ಟರೆ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇವತ್ತಿನ ನಮ್ಮ ಕೆಲಸ ಮಾಡುವ ಸಮಯದಲ್ಲಿ ನಮ್ದೆಲ್ಲ ಅಮೌಂಟ್ ಲ್ಯಾಪ್ಸ್ ಆಗುವಂತ ಪರಿಸ್ಥಿತಿಗೆ ಬರ್ತಾ ಇದ್ದೀವಿ. ಮಾಡುವಂತ ಕೆಲಸ ಮಾಡುವ ಸಮಯದಲ್ಲಿ ಮರಳು ಸಿಗೋದಿಲ್ಲ, ಮತ್ತೆ ಯಾವ ಅಭಿವೃದ್ಧಿ ಆಗ್ತದೆ, ಏನು ಕೆಲಸ ಮಾಡ್ಲಿಕ್ಕೆ ಇದೆ? ನಾವು ಈಗ ಜಿಲ್ಲೆಯ ಸಮಸ್ಯೆ ನೋಡಿಕೊಂಡು ಕೆಡಿಪಿ ಒಂದು ತೀರ್ಮಾನ ತೆಗೊಳ್ಬಹುದು. ಆ ಉದ್ದೇಶದಿಂದಲೇ ಆ ಉದ್ದೇಶಕ್ಕೋಸ್ಕರವೇ ನಾವೆಲ್ಲ ಅಧಿಕಾರಿಗಳನ್ನು ಕರೆಸಿ ಉಸ್ತುವಾರಿ ಮಂತ್ರಿಗಳು ಸರ್ಕಾರದ ಪ್ರತಿನಿಧಿಗಳು ಕೂತ್ಕೊಂಡು ತೀರ್ಮಾನ ತೆಗೆದುಕೊಳ್ಳುವಂಥದ್ದು ನನ್ನ ಉದ್ದೇಶ ಕೂಡ ಅದೇ. ತಾವು ಏನು ಸಲಹೆ ಕೊಟ್ಟಿದ್ದೀರಿ, ನಾನು ಜಿಲ್ಲೆಯ ಉಸ್ತುವಾರಿ ಸಚಿವರಿಗೆ, ಸಭೆ ಅಧ್ಯಕ್ಷರಿಗೆ ವಿನಂತಿ ಮಾಡ್ತೇನೆ, ಇಲ್ಲಿ ಒಂದು ತೀರ್ಮಾನ ತೆಗೆದುಕೊಳ್ಳಿ. ಬೆಳಿಗ್ಗೆ 10 ಗಂಟೆವರೆಗೆ ವೈದ್ಯ ತೆಗೆಲಿಕ್ಕೆ ನೀವೆಲ್ಲ ಮಾಡಿ. ಮತ್ತೆ ನಮ್ಮ ಸಮಸ್ಯೆ ಅವರ ಏನು ಬ್ಲಾಕ್ಗಳು, ಅವರ JCB ಬರೋದು, ಅವರ ಹಿತಾಚಿ ಬರೋದು, ಅದಕ್ಕೆಲ್ಲ ಇನ್ನೊಂದು ಬರುವ 2015 ಇಸ್ವಿಗೆ ಆಯ್ತದೆ. 15 ಇಸ್ವಿಗೆ ಅದು ಕಾನೂನು ಜಾರಿಗೆ ಬರುವುದಿಲ್ಲ. ಅಲ್ಲಿವರೆಗೆ ಬೆಳಿಗ್ಗೆ 10 ಗಂಟೆವರೆಗೆ ವೈದ್ಯ ತೆಗೆಲಿಕ್ಕೆ ಈ ಸಭೆ ತೀರ್ಮಾನ ಕೊಡಬೇಕು ಅಂತೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ. ನಾನು ಹೇಳ್ತೇನೆ, ಜಿಲ್ಲಾಧಿಕಾರಿಗಳು ಈ ಸಭೆ ಮುಗಿದ ತಕ್ಷಣ ಇವತ್ತು ಮೀಟಿಂಗ್ ಅನ್ನು ಅಧಿಕಾರಿಗಳ ಮೀಟಿಂಗ್ ಈ ಜಿಲ್ಲೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಮೇಲೆ ಬರ್ತಕ್ಕಂಥ ಆರೋಪಗಳು ಏನು ಅಂತ ಹೇಳಿದ್ರೆ ಅಕ್ರಮ ಮರಳುಗಾರಿಕೆ ಆಗುತ್ತೆ, ಅಕ್ರಮ ಅದನ್ನು ಆಗಲೇ ನೋಡ್ಕೊಳ್ತಕ್ಕಂಥವ್ರಿಗೆ ಸಮಸ್ಯೆಗಳು ಇದೆ. ಆ ಸಮಸ್ಯೆಯ ಪರಿಣಾಮ ಕಾನೂನಿನ ಚೌಕಟ್ಟಿನಲ್ಲಿ ಬಹುಶಃ ಒಂದು ವಿಷಯ, ನಾನು ಜ್ಯುವೆಲರ್ಸ್ನವರು ಕೂಡ ಉತ್ತರವನ್ನು ಕೊಡಬೇಕು, PW ಅವರು ಕೂಡ ಉತ್ತರವನ್ನು ಕೊಡಬೇಕು. ಇವತ್ತು ಈ ಸಂದರ್ಭದಲ್ಲಿ ನೀವು ಸ್ವಲ್ಪ ನಿಧಾನ ಮಾಡಿಕೊಳ್ಳುವಾಗ ಅದಕ್ಕಾಗಿ ನಾರ್ತ್ ಕೇಂದ್ರದಲ್ಲಿ ಆ CRZಗೆ ಆ ಪರ್ಮಿಷನ್ ಬರಲಿಕ್ಕೆ ಇವರು ಕಲಿಸಿಕೊಡುವಂಥ ಸ್ವಲ್ಪ ನಿಧಾನ ಆಗಿ ನಮಗೆ ಸಮಸ್ಯೆ ಆಗಿದೆ. ಆದ್ದರಿಂದಾಗಿ ಇವತ್ತೇ ನೀವು ಅಧಿಕಾರಿಗಳಿಗೆ ಕರೆಸಿ 23 ತಾರೀಕಿನ ಹೊರಗೆ ನೀವು ಯಾವ ರೀತಿಯಲ್ಲಿ ಈ ಮರಳನ್ನು ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅಂತೇಳಿ ಈ ಒಂದು ಹಿಂಗಲ್ಲಿ ಸಭೆಯಲ್ಲಿ ಒಂದು ಗದ್ದಲ ಎಬ್ಬಿಸಿರುವಂಥದ್ದು ಐವನ್ ಅವರು ಹಾಗೆಯೇ
ಯಾವ ರೀತಿಯಲ್ಲಿ ಗದ್ದಲ ಎಬ್ಬಿಸಿದ್ರು ಅನ್ನುವಂಥದ್ದನ್ನು ನೋಡಿದ್ರೆ, ಯಾವ ರೀತಿ ಮರಳುಗಾರಿಕೆ ಅನ್ನುವಂಥದ್ದು ಬಡಪಾಯಿ ಜನರಿಗೆ ಸಿಗ್ತಾ ಇಲ್ಲ, ಬಂಗಾರದ ಬೆಲೆ ಆಗ್ತಾ ಇದೆ ಮರಳುಗಾರಿಕೆ ಅನ್ನುವಂಥದ್ದು, ಅಕ್ರಮ ಮರಳುಗಾರಿಕೆಯಿಂದ ಇದೀಗ ಮರಳುಗಾರಿಕೆಗೆ ಕಂಟಕವಾಗಿದೆ. ಈಗ ಪ್ರಗತಿಯತ್ತ ಮುಖ ಮಾಡಕ್ಕೆ ಇದೊಂದು ದೊಡ್ಡ ಸಮಸ್ಯೆಯಾಗಿ ಕಾಣ್ತಾ ಇದೆ ಅನ್ನುವಂಥದ್ದು ಬಹಳಷ್ಟು ಆರೋಪಗಳು ಕೇಳಿ ಬರ್ತಾ ಇರುವಂಥದ್ದು. ಈ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ಮಾತಾಡಲಿಕ್ಕೆ ನಮ್ಮ ಜೊತೆ ವಿಶೇಷವಾಗಿ ಡಿವೈಎಫ್ಐನ ಮುಖಂಡರಾದಂಥ ರಾಜ್ಯ ಅಧ್ಯಕ್ಷರು ನಮ್ಮ ಮುನೀರ್ ಕಾಟಿಪಳ್ಳ ಅವರು ಭಾಗವಹಿಸ್ತಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಈ ವಿಚಾರದಲ್ಲಿ ಮಾತಾಡಿದರೆ ಮರಳುಗಾರಿಕೆ ಅನ್ನುವಂಥದ್ದು ಬಹಳ ದೊಡ್ಡ ಸುದ್ದಿ ಆಗಿತ್ತು. ಮರಳುಗಾರಿಕೆ, ಅಕ್ರಮ ಮರಳುಗಾರಿಕೆ ಎಲ್ಲಿಲ್ಲದೆ ಎಗ್ಗಿಲ್ಲದೆ ನಡೀತಾ ಇತ್ತು. ಅದು JCPಯ ಮೂಲಕ ಬಳಸಿಕೊಂಡು ಮಾಡ್ತಾ ಇರುವಂಥದ್ದು ಅಥವಾ ಇಟಾಚಿಗಳನ್ನು ಬಳಸುವಂಥದ್ದು, ಅಕ್ರಮ ಮರಳುಗಾರಿಕೆ ಅನ್ನುವಂಥದ್ದು ಸಮಯ ಬಾಹಿರವಾದ ಅಂದ್ರೆ ರಾತ್ರಿ ಕಾಲದಲ್ಲೂ ಒಂದು ಮರಳುಗಾರಿಕೆಯನ್ನು ಮಾಡ್ತಿರುವಂಥದ್ದು. ಇದೆಲ್ಲವೂ ಮರಳುಗಾರಿಕೆಗೆ ಒಂದು ಕಂಟಕ ಆಯಿತು. ದಕ್ಷಿಣ ಕನ್ನಡ ಕರಾವಳಿ ಭಾಗದಲ್ಲಿ ಮರಳುಗಾರಿಕೆಗೆ ಕಂಟಕ ಆಯಿತು. ಇದೀಗ ಮರಳುಗಾರಿಕೆ ಸಂಪೂರ್ಣ ಸ್ಥಗಿತ ಆಗಿದೆ. ಇದರಿಂದ ಈಗ ಈ ಒಂದು ಜಟಾಪಟಿಗೆ ಕಾರಣ ಆಗ್ತಾ ಇದೆ ಅನ್ನೋದು. ಆದ್ರೆ ಇದೆಲ್ಲ ಸಮಸ್ಯೆ ಅಂತ ಅನಿಸಿಲ್ವಾ? ನಿಜವಾಗಿ ಈಗ ಸಡಿಲಿಸಿದ್ರೆ ಅಕ್ರಮ ಮರಳುಗಾರಿಕೆ ಮತ್ತೆ ಮುಂದುವರಿಯಲ್ಲ ಅನ್ನೋಂಥದ್ದು ಗ್ಯಾರಂಟಿ ಇದೆಯಾ? ನೋಡಿ, ಅಕ್ರಮ ಮರಳುಗಾರಿಕೆ ಮುಂದುವರಿಯೋದಕ್ಕೂ ಮತ್ತು ಮರಳುಗಾರಿಕೆಗೆ ಅವಕಾಶ ಮಾಡಿಕೊಡೋದಕ್ಕೂ ಸಂಬಂಧ ಇಲ್ಲ. ಮರಳುಗಾರಿಕೆ ನ್ಯಾಯಬದ್ಧವಾಗಿ ನಿಯಮಬದ್ಧವಾಗಿ ನಡೀಲೇಬೇಕು. ಯಾಕಂತ ಕೇಳಿದರೆ ಮರಳು ಸಿಗಲಿಲ್ಲ ಅಂದರೆ ಯಾವುದೇ ರೀತಿಯಾದಂಥ ಕಾಮಗಾರಿಗಳು ನಡೆಯಲ್ಲ. ಸರಿ. ಅದರಿಂದಾಗಿ ಸಣ್ಣ ಪುಟ್ಟ ಮನೆಗಳನ್ನು ಕಟ್ಟುವಂಥ ಜನರಿಗೂ ಸಮಸ್ಯೆ ಇದೆ. ಮತ್ತು ಬಹಳ ಮುಖ್ಯವಾಗಿ ದೊಡ್ಡ ಪ್ರಮಾಣದಲ್ಲಿರುವಂಥ ಕಟ್ಟಡ ನಿರ್ಮಾಣ ಕಾರ್ಮಿಕರೇನಿದ್ದಾರೆ ಅವರ ಹೊಟ್ಟೆಪಾಡಿನ ಪ್ರಶ್ನೆ ಇದೆ, ಅವರ ದುಡಿಮೆಯ ಪ್ರಶ್ನೆ ಇದೆ. ಅದರಿಂದಾಗಿ ಮರಳುಗಾರಿಕೆ ನಿಯಮಬದ್ಧವಾಗಿ ನಡೀಲೇಬೇಕು ಮತ್ತು ಅದು ನಡೆಯುವ ರೀತಿಯಲ್ಲಿ ಎಲ್ಲವನ್ನು ಕೂಡ ಸಸೂತ್ರವಾಗಿ ವ್ಯವಸ್ಥೆ ಮಾಡುವ ಜವಾಬ್ದಾರಿ ಸರ್ಕಾರ, ಜಿಲ್ಲಾಡಳಿತಕ್ಕೆ ಇದೆ. ಆದರೆ ಮರಳುಗಾರಿಕೆಗೆ ಅವಕಾಶ ಇದಕ್ಕೆ ಲೈಸೆನ್ಸ್ ಕೊಟ್ಟು ಇದನ್ನು ದುರುಪಯೋಗ ಮಾಡಿಕೊಂಡು ಅಕ್ರಮ ಮರಳುಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಕಡಿವಾಣ ಹಾಕುವಂತ ಎಲ್ಲ ಅಧಿಕಾರ ಅವಕಾಶ ಜಿಲ್ಲಾಡಳಿತಕ್ಕೆ ಮತ್ತು ಸಂಬಂಧಪಟ್ಟ ಇಲಾಖೆಗಳಿಗೆ ಇದೆ. ಅದನ್ನು ಮಾಡದೆ ಅಕ್ರಮ ಮರಳುಗಾರಿಕೆ ನಡೀತದೆ, ಅದನ್ನು ತಡಿಲಿಕ್ಕೆ ಬೇಕಾಗಿ ನಾವು ಈ ನಿಯಮಗಳನ್ನು ಟೈಟ್ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ಹೇಳಿದ್ರೆ ಯಾರಿಗೋಸ್ಕರ ಕಂಟ್ರೋಲ್ ಮಾಡಿದ್ದಾರೆ? ಅವರಿಗೆ ಬೇಕಾದ ಜನರಿಗೆ ಈಗಲೂ ಎಗ್ಗಿಲ್ಲದೆ ನಡೀತಾ ಇದೆ ಮರಳುಗಾರಿಕೆ. ಈಗ ಏನಂದ್ರೆ ಈಗಿನ ಲಾಸ್ಟ್ ಇದ್ದ ನಿಯಮದ ಪ್ರಕಾರ ಎಲ್ಲೂ ಕೂಡ ಮರಳುವನ್ನ ಸ್ಟಾಕ್ ಇಡುವಂಗಿಲ್ಲ. ಮರಳು ತೆಗಿಬೇಕು, ಅದು ವಿತರಣೆ ಆಗ್ಬೇಕು. ಈಗ ನೀವು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಹಲವು ಸ್ಪಾಟ್ಗಳಿಗೆ ಹೋದ್ರೆ ಸಾವಿರಾರು ಲೋಡ್ ಮರಳುಗಳು ಕಣ್ಣೆದರಿಗೆ ಗುಡ್ಡದ ರೀತಿ. ಆದ್ರೂ ಐವನ್ ಅವರು ಇದರ ಬಗ್ಗೆ ಮಾತಾಡ್ತಿದ್ದಾರೆ. ಐವನ್ ಅವರು ಹೇಳುವಂತದ್ದು ಎಲ್ಲೂ ಮರಳಿಲ್ಲ, ದಕ್ಷಿಣ ಕನ್ನಡ ಕರಾವಳಿ ಭಾಗದಲ್ಲಿ ಎಲ್ಲೂ ಮರಳಿಲ್ಲ ಅನ್ನುವಂತ ಕೊಟ್ಟವರಿಗೆ ಮರಳಿದೆ. ಮತ್ತು ಇಲ್ಲಿ ಅದೇ ಮರಳು ಈಗಲೂ ಕೂಡ ಬೆಂಗಳೂರಿನತ್ತ ಅಥವಾ ಕೇರಳದತ್ತ ಮುಖ ಮಾಡಿ ಟಿಪ್ಪರ್ಗಳು, ಲಾರಿಗಳು ಸಂಚಾರ ಮಾಡ್ತಾ ಇದೆ. ಇಲ್ಲಿ ಏನಾಗಿದೆ ಅಂತ ಕೇಳಿದ್ರೆ ಎಲ್ಲೂ ಕೂಡ ಮರಳಿಲ್ಲ ಅನ್ನುವಂತ ಮಾತಿದೆಯಲ್ಲ, ಆ ರೀತಿ ಮಾತಾಡುವವರ ಹಿಂಬಾಲಕರೇ ಆ ವ್ಯವಹಾರದಲ್ಲಿದ್ದಾರೆ. ಅದು ಒಪ್ಕೊಳ್ಳುವಂತ ವಿಷಯ. ಒಂದು ಕಡೆ ನಾನೇ ಆ ವಿಚಾರಗಳನ್ನು ಹೇಳೋದಕ್ಕೆ ನನಗೆ ಯಾವುದೇ ರೀತಿಯಲ್ಲಿ ಆತಂಕ ಇಲ್ಲ ಅಥವಾ ಯಾವುದೇ ರೀತಿಯ ಮುಲಾಜು ಕೂಡ ಇಲ್ಲ. ಇವತ್ತು ಮರಳುಗಾರಿಕೆಯನ್ನು ಈಗ ಎಲ್ಲರೂ ಕೂಡ ಮರಳುಗಾರಿಕೆ ಬೇಕು ಅನ್ನೋರು. ನಾವು ಕೂಡ ಮೊನ್ನೆ ನಮ್ಮ ಡಿವೈಎಫ್ಐ ಸಂಘಟನೆಯೇ ಮರಳುಗಾರಿಕೆಯನ್ನ ಆರಂಭಿಸಿ ಕಾರ್ಮಿಕರಿಗೆ ಕೆಲಸ ಕೊಡಿ, ಅವರನ್ನ ಹಸಿವಿಗೆ ದುಡಿಬೇಡಿ ಅಂತ ನಾವು ಪ್ರತಿಭಟನೆಯನ್ನು ಮಾಡಿದ್ದೀವಿ. ನಮ್ಮ ಪ್ರತಿಭಟನೆ ಸಣ್ಣ ಪುಟ್ಟ ಮನೆಗಳನ್ನ ಕಟ್ಟುವಂತ ಜನರ ಪರ ಮತ್ತು ಈ ರೀತಿಯ ನಿರ್ಮಾಣ ಕಾಮಗಾರಿಯಲ್ಲಿ ತೊಡಗಿರುವಂತ ಕಾರ್ಮಿಕರ ಪರ. ಆದ್ರೆ ಇವತ್ತು ನಾಳೆ ಲೈಸೆನ್ಸ್ ಕೊಟ್ಟ ತಕ್ಷಣ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿಯ ಸ್ಥಳೀಯ ಕಾರ್ಮಿಕರ, ಸ್ಥಳೀಯ ಸಣ್ಣ ಪುಟ್ಟ ಗುತ್ತಿಗೆದಾರರ, ಮನೆ ಕಟ್ಟುವವರ ಸಮಸ್ಯೆಗಳನ್ನ ನೆಗ್ಲೆಕ್ಟ್ ಮಾಡಿ ಅವರಿಗೆ ಮರಳನ್ನ ಕೊಡಲಿ, ವಸತಿ ಸಮುಚ್ಚಯಗಳನ್ನು ಕಟ್ಟಲಿಕ್ಕೆ ಮುಂದಾಗ್ತಾರೆ. ಮತ್ತು ಅದನ್ನ ಜಾಸ್ತಿ ಇಲ್ಲಿಗೆ ಕೊಡೋದಕ್ಕಿಂತ ಜಾಸ್ತಿ ಇಲ್ಲಿಗೆ 2 ಟಿಪ್ಪರ್ ಹೋಗುವಾಗ ಮಂಗಳೂರಿನ ಜಿಲ್ಲೆಗೆ 10 ಟಿಪ್ಪರು ಬೆಂಗಳೂರಿಗೆ ಹೋಗುತ್ತೆ. ಅದನ್ನ ತಡಿಬೇಕು. ಇದ್ರಲ್ಲಿ ಯಾರು ಅಲ್ಲ, ಇದು ಸಮಸ್ಯೆ ಈಗ ಇದಿರುವುದು ಬಡ ಜನರಿಗೆ ಮರಳು ಸಿಗ್ಲಿಲ್ಲ ಅನ್ನುವಂಥದ್ದು ಕಾಣ್ತಾ ಇಲ್ಲ. ಇಲ್ಲಿ ಬಿಲ್ಡರ್ಸ್ ಗಳಿಗೆ ಮರಳು ಸಿಗ್ಲಿಲ್ಲ, ಅವರನ್ನ ಇಲ್ಲಿ ಸಾಕ್ಲಿಕ್ಕೆ ಆಗ್ತಾ ಇಲ್ಲ ನಮ್ಮಿಂದ, ಅದಕ್ಕೋಸ್ಕರ ಕುಡಿ ಅನ್ನುವಂಥದ್ದು ಕೂಗುವ ರೀತಿಗಳಲ್ಲಿ ಲೋಬ ಮತ್ತೆ ಐವನ್ ಅವರು ಕೂಗ್ತಾ ಇದ್ದಾರೆ. ಈಗ ಖಂಡಿತವಾಗಿಯೂ ಈಗ ಒಬ್ಬ ಬಿಲ್ಡರ್ ಇದ್ದಾನೆ ಅಂದ್ರೆ ಒಬ್ಬನ ಸಮಸ್ಯೆ ಅಲ್ಲ. ಆ ಬಿಲ್ಡರ್ನ ಅಡಿಯಲ್ಲಿ ನಿರ್ಮಾಣ ಕಾಮಗಾರಿಯಲ್ಲಿ 100 ಜನ ಕಾರ್ಮಿಕರು ದುಡಿತಾರೆ. ಆದ್ರೆ ಇವತ್ತು ಕೂಗೆಬ್ಬಿಸುವವರು ಆ ಕಾರ್ಮಿಕರ ಪರವಾಗಿ ಕೂಗೆಬ್ಬಿಸೋದಲ್ಲ, ಅವರು ಮಾತಾಡುವ ರೀತಿಗಳನ್ನು ನೋಡ್ತಾ ಇದ್ರೆ ಬಿಲ್ಡರ್ಸ್ ಗಳಿಗೆ ಲಾಭಿ ಮಾಡುವಂತ ವ್ಯವಸ್ಥೆ. ಖಂಡಿತ ಅದರಲ್ಲಿ ಆ ರೀತಿ ಮಾತಾಡಬಾರ್ದು ಅಂತ ಹೇಳೋದಲ್ಲ. ಎಸ್, ಬಿಲ್ಡರು ಮತ್ತು ಕಾರ್ಮಿಕ ಕಟ್ಟಡ ಅವರನ್ನು ಬಿಟ್ಟಿಲ್ಲ, ಅದು ಒಂದಕ್ಕೊಂದು ಹೊಂದಾಣಿಕೆ ಇದೆ. ಆದ್ರೆ ಬಿಲ್ಡರ್ಗಳಿಗೆ ಮರಳು ಸಿಗುವಂತ ಸಂದರ್ಭದಲ್ಲೇ ಸಾಮಾನ್ಯ ಸಣ್ಣ ಪುಟ್ಟ ಕಾಮಗಾರಿಗಳನ್ನು ನಡೆಸುವಂತ ಜನಸಾಮಾನ್ಯರಿಗೂ ಕೂಡ ನ್ಯಾಯಯುತ ದರದಲ್ಲಿ ಮರಳು ಸಿಗುವ ರೀತಿಯಲ್ಲಿ ಮಾಡುವಂತ ಜವಾಬ್ದಾರಿ ಕೂಡ ಜನಪ್ರತಿನಿಧಿಗಳಿಗೆ ಇದೆ. ಆದ್ರೆ ಜನಪ್ರತಿನಿಧಿಗಳು ಅಂತ ಯಾವುದೇ ಮೀಟಿಂಗ್ ಗಳಲ್ಲಿ ಸಾಮಾನ್ಯ ಜನರಿಗೆ ಮರಳುಗಾರಿಕೆ ಅನುಮತಿ ಇದ್ದಾಗ, ಈಗ ಅನುಮತಿ ಇಲ್ಲ ಇದ್ದಾಗ
ಹಗಲು ರಾತ್ರಿ ಹಿಟಾಚಿಗಳನ್ನ ಬಳಸಿದ್ರು, ಡ್ರೆಡ್ಜಿಂಗ್ ಮಿಷನ್ ಗಳನ್ನ ಬಳಸಿದ್ರು, ಟಿಪ್ಪರ್ಗಳ ಏನೇನೋ JCB ಗಳನ್ನ ಬಳಸಿದ್ರು, ಹಗಲು ದಂಧೆಗಳನ್ನು. ಆದ್ರೂ ಕೂಡ ಸ್ಥಳೀಯವಾಗಿ 2,000 3,000ಗೆ ಸಿಗ್ತಾ ಇದ್ದಂತ ಮರಳು ಆವಾಗ್ಲೂ 10,000 12,000 ಆಗಿತ್ತು. ಇದೇ ಜನಪ್ರತಿನಿಧಿಗಳು ಆ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ನ್ಯಾಯಯುತ ದರದಲ್ಲಿ ಸಿಗ್ತಾ ಇಲ್ಲ, ಬೆಂಗಳೂರಿಗೆ ಕೇರಳಕ್ಕೆ ಹೋಗ್ತಾ ಇದೆ ಅಂತ ಜಗಳ ಮಾಡಿರ್ಲಿಲ್ಲ, ಜಗಳ ಮಾತಾಡ್ಲಿಲ್ಲ. ಯಾರ ಪರ ಅನ್ನುವಂತ ಪ್ರಶ್ನೆ, ಅನುಮಾನ ಖಂಡಿತವಾಗಿ ಇದೀಗ ಬರುವಂತದ್ದು ಸಹಜವಾಗಿ ಎಲ್ಲ ಜನಸಾಮಾನ್ಯರ ಬಗ್ಗೆ. ಈಗ ಇವರು KDP ಮೀಟಿಂಗ್ ಅಲ್ಲಿ ಇಷ್ಟು ಗದ್ದಲ ಎಬ್ಬಿಸಿರುವಂತದ್ದು ಕಾಣ್ತಾ ಇದ್ರೆ, ಲಾಬಿ ನಡೆಸ್ತಿರುವಂತದ್ದು ಎಲ್ಲ ಒಂದು ಕಡೆಯಲ್ಲಿ ಬಿಲ್ಡರ್ಸ್ ಗಳ ಒಂದು ಒತ್ತಡಕ್ಕೆ. ನೋಡಿ, ಒಂದು ಮಾತು, ಇನ್ನಿರುವುದು 2 ವರ್ಷ. 2 ವರ್ಷದಲ್ಲಿ ಏನಾದ್ರೂ ಒಂದು ಮಾಡ್ಕೋಬೇಕು ನಾವು. 2 ವರ್ಷದಲ್ಲಿ ಆವಾಗ ಪರವಾನಗಿ ಇದ್ದಾಗ ಏನು ಲಾಬಿಗಳು ನಡೀತು, ಅಕ್ರಮಗಳು ನಡೀತದ್ದು ಯಾರ ಸಂದರ್ಭಗಳಲ್ಲಿ? ಅದೇ ಸರ್ಕಾರದ ಸಂದರ್ಭಗಳಲ್ಲಿ. ಅದ್ಯಾಕೆ ಅವರಿಗೆ ಮುಚ್ಚಲಿಕ್ಕೆ ಆಗ್ಲಿಲ್ಲ ಅಥವಾ ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗಿಲ್ಲ? ಖಂಡಿತವಾಗಿಯೂ ನಾವು ದೂರು ಕೊಟ್ಟಾಗಲ್ಲ ಕೇವಲ ಜಿಲ್ಲಾಡಳಿತ ಮತ್ತು ಈ ಗಣಿ ಇಲಾಖೆಯವರು ಕೇವಲ ದಾಳಿಯ ನಾಟಕಗಳನ್ನಷ್ಟೇ ಮಾಡಿದ್ದಾರೆ. ಮತ್ತು ನಾವು ಪೊಲೀಸ್ ಇಲಾಖೆಗೆ ತಡಿಬಹುದು ಅಕ್ರಮ ಮರಳುಗಾರಿಕೆಯನ್ನ, ಮತ್ತು ಪಂಚಾಯತ್ PDOಗೆ ತಡಿಬಹುದು, ಮತ್ತೆ ಗಣಿ ಇಲಾಖೆಯವರಿಗೆ ತಡಿಬಹುದು, ತಹಶೀಲ್ದಾರ್ಗೆ ತಡಿಬಹುದು. ಈ ರೀತಿ ಎಲ್ಲಾ ಅಧಿಕಾರಿಗಳಿಗೂ ಕೂಡ ಅಧಿಕಾರ ಇದೆ. ಆದ್ರೆ ನಾವು ಪೊಲೀಸ್ ಇಲಾಖೆಯು ಕೂಡ ಅಧಿಕೃತವಾಗಿ ಇಂತಹ ಕಡೆಯಲ್ಲಿ ಡ್ರೆಡ್ಜಿಂಗ್ ಮಿಷನ್ ಗಳನ್ನ ಬಳಸ್ತಾರೆ, ಕೇರಳಕ್ಕೆ ರಾತ್ರಿ ಹೊತ್ತಲ್ಲಿ ಲೋಡ್ ಮಾಡಿ ಕಳಿಸ್ತಾರೆ ಅಂತ ದೂರು ಕೊಟ್ರೆ ಸಂಬಂಧ ಪಡುವುದಿಲ್ಲ ಅಂತ ಮಾತ್ರ ಅಲ್ಲ, ನಾವು ಬೆನ್ನು ಬಿದ್ದು ಕೊಟ್ರೆ ನಮ್ಮ ಮನೆ ಅಡ್ರೆಸ್, ನಮ್ಮಂತವ್ರದ್ದು ಬಿಡಿ, ಸಾಮಾನ್ಯ ಜನ ದೂರು ಕೊಟ್ರೆ ಅವರ ಮನೆ ಅಡ್ರೆಸ್, ಅವರ ತಂದೆ ತಾಯಿ ಹೆಸರು, ಅವರ ಮೊಬೈಲ್ ನಂಬರ್ ಎಲ್ಲವೂ ಕೂಡ ಮರಳು ಮಾಫಿಯಾದವರಿಗೆ ಇದೇ ಅಧಿಕಾರಿಗಳು ಕೊಟ್ಟು ಅವರ ಮನೆಗೆ ಗುಂಡಾಗಳು ಬರ್ತಾರೆ. ಇದೇ ರೀತಿಯಲ್ಲಿ ಮಾತಾಡೋದಾದ್ರೆ ಈಗಾಗಲೇ ಹೇಳಿದ್ರು, ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಟಿಪ್ಪರ್ಗಳಲ್ಲಿ ಮರಳು ಸಾಗಿಸುವಂತ ವ್ಯವಸ್ಥೆಗಳು ಇದೆಲ್ಲ ಮಾಡ್ಬೇಕು. ಆದ್ರೆ ಎಲ್ಲೂ ನೀವು ನೋಡಿರ್ಬೋದು, ಮಂಗಳೂರಿಂದ ಉಡುಪಿ ಈ ಭಾಗದಲ್ಲಿ ಎಲ್ಲೋ ನೋಡಿರ್ಬೋದು, ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಾಜಾರಾಶವಾಗಿ ತೆರೆದ ಟಿಪ್ಪರ್ಗಳಲ್ಲಿ ಮರಳು ಸಾಗಾಟನೆ ಆಗ್ತಾ ಇದೆ. ಇದಕ್ಕೆ ಸಾಥ್ ಕೊಡ್ಲಿಕ್ಕೆ ಅಂತ ಬಹಳಷ್ಟು ಟ್ರಾಫಿಕ್ ಪೊಲೀಸ್ಗಳು ಇದ್ದಾರೆ, ಇವರಿಗೆ ಅಪ್ತ ಬರುತ್ತೆ. ಇದೊಂದು ಆರೋಪ ಇದೆ, ಇದು ನಿಜನಾ ಅನ್ನುವಂಥದ್ದು? ಖಂಡಿತವಾಗಿಯೂ ನೀವು ಬೇರೆ ಏನ್ ಬೇಡ, ಮರಳುಗಾರಿಕೆ ಇದ್ದ ಅವಧಿಯಲ್ಲಿ ರೆಗ್ಯುಲರ್ ಆಗಿ ಅಥವಾ ಬೆಂಗಳೂರಿಗೆ ಹೋಗ್ತಾ ಇದ್ರೆ ನಿಮ್ಗೆ ಅನುಭವ ಆಗ್ತದೆ. ರಾತ್ರಿ ಹೊತ್ತಲ್ಲಿ ಬೆಂಗಳೂರಿಗೆ ಈ ಮರಳು ಸಾಗಾಟ ಮಾಡ್ಲಿಕ್ಕಿಲ್ಲ. ಮರಳುಗಾರಿಕೆ ದಿನಕ್ಕೆ ಇಷ್ಟು ಪರ್ಮಿಟ್ ಇದ್ರೆ ಅದರಲ್ಲಿ ಇಷ್ಟು ಜಿಲ್ಲೆ ಒಳಗಡೆ ಹೋಗ್ಬೇಕು, ಇಷ್ಟು ಪರ್ಮಿಟ್ ಮಾತ್ರ ಜಿಲ್ಲೆ ಬಿಟ್ಟು ಹೋಗ್ಬೇಕು ಅಂತ, ರಾಜ್ಯ ಬಿಟ್ಟಲ್ಲ, ಜಿಲ್ಲೆ ಬಿಟ್ಟು ಹೋಗ್ಬೋದು ಇದೆ. ಆದ್ರೆ ಆ ಸಂದರ್ಭದಲ್ಲಿ ಪ್ರತಿ ಬೆಂಗಳೂರಿಗೆ ಹೋಗುವಂತ ಬಸ್ಗಳು ಕೂಡ 1 ತಾಸು ಲೇಟ್ ಬೆಂಗಳೂರು ತಲುಪುವಾಗ, ಅಥವಾ ಬೆಂಗಳೂರಿಂದ ಹೊರಟದ್ದು ಮಂಗಳೂರು ತಲುಪಲಿಕ್ಕೆ 1 ಗಂಟೆ ಲೇಟು. ಯಾಕೆಂದ್ರೆ ಒಳ್ಳೆ ಇರುವ ಸಾಲಿನ ರೀತಿಯಲ್ಲಿ ಶಿರಾಡ್ ಘಾಟ್ನಲ್ಲಿ ಮರಳು ತುಂಬಿದಂತ ಲಾರಿಗಳು, ಅದು ಕೂಡ ಅವರ ನಿಗದಿತ ಮಿತಿಗಿಂತ ದುಪ್ಪಟ್ಟು ಲೋಡ್ ಮಾಡಿರುವಂತಹ ಲಾರಿಗಳು ಹೋಗ್ತಾ ಇದ್ದದನ್ನ ನೋಡಿದ್ದಾರೆ, ಅದನ್ನೆಲ್ಲರೂ ಕೂಡ ಅನುಭವಿಸಿದ್ದಾರೆ. ಇದು ಪೊಲೀಸ್ ಇಲಾಖೆಗೋ ಅಥವಾ ಬೇರೆ ಬೇರೆ RTOಗೋ ಅಥವಾ ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳಿಗೂ ಗೊತ್ತಿಲ್ಲದೆ ನಡೆದಿರೋದಲ್ಲ. ಜಿಲ್ಲಾಧಿಕಾರಿಯಿಂದ ಹಿಡಿದು ಸಾಮಾನ್ಯ ಒಬ್ಬ ಪೊಲೀಸ್ ಪೇದೆಯವರಿಗೆ ಎಲ್ರಿಗೂ ಗೊತ್ತಿದ್ದು ನಡೆಯುವಂತಹದ್ದು. ಅವರ ಹಿಂದೆ ಬಹಳ ದೊಡ್ಡದಾದಂತಹ ರಾಜಕೀಯವಾದಂತಹ ಒಂದು ಲಾಬಿ ಇದೆ, ಅದು ಎಲ್ರಿಗೂ ಗೊತ್ತಿದೆ. ಆ ಲಾಬಿಯಲ್ಲಿ ಯಾರಿದ್ದಾರೆ? ಈಗ ಪರಸ್ಪರ ಮೊನ್ನೆ ಚುನಾವಣೆಯ ಸಂದರ್ಭದಲ್ಲಿ ಪಾಲೆಮಾರು ಉಸ್ತುವಾರಿ ಸಚಿವರಿಗೆ ಹೇಳಿದ್ರು, ಉಸ್ತುವಾರಿ ಸಚಿವರು ಪಾಲೆಮಾರಿಗೆ ಹೇಳಿದ್ರು. ಆದ್ರೆ ಜನರಿಗೆ ಗೊತ್ತಿದೆ ಇದ್ರ ಹಿಂದೆ ಯಾರೆಲ್ಲ ಇದ್ದಾರೆ ಅಂತ. ಆ ಪ್ರಶ್ನೆ ಒಂದು ಬಹಳ ಮುಖ್ಯವಾದಂತು. ಅದರ ಜೊತೆಯಲ್ಲಿ ಇವತ್ತು ಮರಳಿನ ಈ ಒಂದು ಏನು 1 ತಿಂಗಳಿಂದ ಈ ಹೈಡ್ರಾಮಾ ನಡೀತಾ ಇದೆ. ಕಾರ್ಮಿಕರು ನಮ್ಮ ಕಡೆ ಬರ್ತಾ ಇದ್ದಾರೆ, DYFI ಇರ್ಬೋದು, ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘ ಇರ್ಬೋದು, ಅವರ ಕಚೇರಿಗೆ ಬಂದು ನಮ್ಮ ಕೆಲಸಗಳಿಗೆ ತೊಂದರೆ ಆಗಿದೆ, ಮರಳು ಒದಗಿಸಿಕೊಡೋದಕ್ಕೆ ಯೂನಿಯನ್ ಏನಾದ್ರು ಮಾಡಬೇಕು ಅಂತ ಮಾತಾಡ್ತಾ ಇದ್ದಾರೆ. ಆದ್ರೆ ಮಂತ್ರಿಗಳ ಹಿಂದೆ, MLAಗಳ ಹಿಂದೆ, ಅಧಿಕಾರಿಗಳ ಜಿಲ್ಲಾಧಿಕಾರಿಗಳ ಕಚೇರಿಯ ಸುತ್ತ ಇರುವವರು ಈ ಕಾರ್ಮಿಕರ ಪ್ರತಿನಿಧಿಗಳಲ್ಲ. ಅವರು ಖಂಡಿತವಾಗಿ ಬಿಲ್ಡರ್ಗಳ ಪ್ರತಿನಿಧಿಗಳು, ಮರಳು ವ್ಯಾಪಾರಿಗಳ ದಂಡು. ಆದ್ರೆ ಇವರು ಮಾತಾಡೋದು ಮಾತ್ರ ಮರಳು ಇಲ್ಲದೆ ಜನಸಾಮಾನ್ಯರಿಗೆ ತೊಂದರೆ ಆಗಿದೆ, ಕಾರ್ಮಿಕರಿಗೆ ತೊಂದರೆ ಆಗಿದೆ ಅಂತ ಮಾತಾಡ್ತಾರೆ. ಅಲ್ಲ, ಇನ್ನೊಂದು ಅವರು ಹೇಳುವಂತ ರೀತಿಗಳಲ್ಲಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಜನಸಾಮಾನ್ಯರಿಗೆ ಮರಳು ಬೇಕಾಗಿಲ್ಲ. ನಾಡದೋಣಿಯಲ್ಲಿ ಸಾಂಪ್ರದಾಯಿಕ ಮರಳುಗಾರಿಕೆ ಮಾಡಬಹುದು, ತೆಗಿತಾ ಇದ್ದಾರೆ, ಎಲ್ಲೂ ಕಾಣ್ತಾ ಇಲ್ಲ ಅಂತ ಸಮಸ್ಯೆ ಕಾಣ್ತಾ ಇರೋದು ಬಿಲ್ಡರ್ಸ್ ಗಳಿಗೆ. ಅತಿ ದೊಡ್ಡ ಪ್ರಮಾಣದಲ್ಲಿ ಮರಳುಗಾರಿಕೆ ಬೇಕಾದವರಿಗೆ ಮಾತ್ರ ಕಾಣ್ತಾ ಇದೆ, ಅದು ಸಮಸ್ಯೆ ಆಗ್ತಾ ಇದೆ. ಮತ್ತೆ ಇಲ್ಲಿಯೂ ಕೂಡ ಈಗಲೂ ಕೂಡ ಸಾಂಪ್ರದಾಯಿಕ ರೀತಿಯಲ್ಲಿ ಮರಳುಗಾರಿಕೆಯನ್ನ ಮಾಡಿದ್ರೆ ನಮ್ಮ ಜಿಲ್ಲೆಯ ಬಿಲ್ಡರ್ಗಳಿಗೂ ಕೂಡ ಸಾಕಾಗುವಷ್ಟು ಮರಳು ದಿನ ಇಲ್ಲಿ ತೆಗೆಯಲಿಕ್ಕೆ ಸಾಧ್ಯತೆ ಇದೆ, ಅಷ್ಟು ಸಾಕಾಗ್ತದೆ. ಆದ್ರೆ ಇವರಿಗೆ ಕೇರಳಕ್ಕೆ, ಬೆಂಗಳೂರಿಗೆ ಒಂದು ಲೋಡಿಗೆ 50,000 60,000 ರೂಪಾಯಿ ಮಾರಾಟ ಮಾಡ್ಲಿಕ್ಕೆ ಮಾತ್ರ ಸಾಕಾಗಲ್ಲ. ಅದಕ್ಕಾಗಿ ಇವೆಲ್ಲ ಅಕ್ರಮ ಮರಳುಗಾರಿಕೆಗಳು ನಡೀತದೆ. ಅದನ್ನ ಇವತ್ತು ಬಹಳ ತಡೆಯುವಂತ ಪ್ರಯತ್ನವನ್ನು ಯಾರು ಮಾಡ್ತಾ ಇಲ್ಲ. ಅದರಿಂದಾಗಿ ಇವತ್ತು CRZ ಸಮಸ್ಯೆ, ಗ್ರೀನ್ ಬೆಂಚಿನ ಸಮಸ್ಯೆ ಎಲ್ಲ ಹುಟ್ಟಿರೋದು ಅದರಿಂದ. ನೀವು ನೋಡಿ, ಮರಳುಗಾರಿಕೆ ನಡೆಯುವಾಗಲೂ ಕೂಡ ಬ್ರಿಡ್ಜ್ಗಳಿರ್ತದೆ, ನಾವು ಓಡಾಡುವ ಸೇತುವೆಯ ಸುತ್ತಮುತ್ತ ಇಷ್ಟು ಮೀಟರ್ ಸುತ್ತಮುತ್ತ ಮರಳುಗಾರಿಕೆ ಮಾಡಬಾರ್ದು ಅಂತ ಇದೆ. ನೀವು ಈ ಕಡೆಯಿಂದ ಹೆದ್ದಾರಿ ಹೋಗುವಾಗ ಕೂಳೂರು ಸೇತುವೆ,
ಈ ಕಡೆ ಹೋಗುವ ಉಳ್ಳಾಲ ನೇತ್ರಾವತಿ ಸೇತುವೆ. ಜಿಲ್ಲಾಧಿಕಾರಿಗಳು ಹೋಗುವಾಗಲೂ ಕೂಡ ಅವರಿಗೆ ಕಣ್ಣು ರಾಚುವ ರೀತಿಯಲ್ಲಿ 106 ದೋಣಿಗಳು ಅಲ್ಲಿ ಮರಳು ತೆಗಿತಾ ಇರ್ತಾರೆ. ಯಾರಾದ್ರೂ ತಡೆದಿದ್ದಾರ? ಇದ್ರ ಬಗ್ಗೆ ಮಾತಾಡಿದಾರ? ಇಷ್ಟವರೆಗೆ ಮಾತಾಡಿಲ್ಲ. ಅಧಿಕಾರಿಗಳು ಅಲ್ಲ, ಜನಪ್ರತಿನಿಧಿಗಳು ಅಲ್ಲೇ ಮಾತಾಡ್ತಾರೆ. ಮಾತಾಡುವ ಈ ಮರಳುಗಾರಿಕೆ ಬಗ್ಗೆ ಮಾತಾಡುವವರೇ ಅಲ್ಲಿ ಓಡಾಡ್ತಾರೆ, ಅದ್ರ ಬಗ್ಗೆ ಮಾತಾಡ್ತಾರೆ. ಯಾಕೆಂದ್ರೆ ಜನಪ್ರತಿನಿಧಿಗಳ ಹಿಂದ್ಗಡೆ ಕಾರಲ್ಲಿ ಓಡಾಡುವವರು ಇದೇ ಮರಳು ವ್ಯಾಪಾರಿಗಳೇ, ಅವರಿವರ ಬೆಂಬಲಿಗರು, ಅವರೆಲ್ಲಿ ಮಾತಾಡ್ತಾರೆ? ಹೌದು. ಸರಿ, ನಿಮ್ ಜೊತೆ ಮಾತಾಡ್ತೇನೆ ಮುನೀರ್ ಅವರೇ. ಎಸ್ ವೀಕ್ಷಕರೇ, ಮರಳು ಯಾವ ರೀತಿಯಲ್ಲಿ ಈಗ ಗದ್ದಲ ಎಬ್ಬಿಸ್ತಾ ಇದೆ ಅನ್ನುವಂಥದ್ದು ನೋಡ್ತಾ ಇದ್ರೆ ಮತ್ತಷ್ಟು ವಿಚಾರಗಳನ್ನ ಹಂಚಿಕೊಳ್ತೀನಿ. ಅದಕ್ಕಿಂತ ಮೊದಲು ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ಮರಳು ಗದ್ದಲದ ಬಗ್ಗೆ ಮಾತಾಡ್ತಿದ್ವಿ, ಯಾವ ರೀತಿಯಲ್ಲಿ ಮರಳು ಗದ್ದಲ ಎಬ್ಬಿಸ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಮಾತಾಡ್ತಿದ್ವಿ. ಮುನೀರ್ ಕಾಟ್ಗೊಳ್ಳ ಅವರು ಇದ್ರು ನಮ್ಮ ಜೊತೆ. ಎಸ್, ಈಗಾಗಲೇ ನೀವು ಹೇಳ್ತಾ ಇದ್ರಿ, ಯಾವುದೇ ಸೇತುವೆಗಳ ಅಡಿಯಲ್ಲಿ ಅಥವಾ ಇಷ್ಟೇ ಚದರ ಮೀಟರ್ ಒಂದು ಡಿಸ್ಟೆನ್ಸ್ ಅಲ್ಲಿ ಮರಳುಗಾರಿಕೆ ಮಾಡ್ಲಿಕ್ಕಿಲ್ಲ, ಆ ಒಂದು ನಿಯಮಗಳನ್ನು ಗಾಳಿಗೆ ತೂರ್ತಾ ಇದ್ದಾರೆ ಅನ್ನುವಂಥದ್ದು ಹೇಳ್ತಾ ಇದ್ರಿ. ಅದಕ್ಕೆ ಮೂಲ ಕಾರಣ ಏನು? ನಿಜವಾಗಿ ಇಲ್ಲಿ ಜಿಲ್ಲಾಧಿಕಾರಿಗಳಿಗೆ ಇದರ ಬಗ್ಗೆ ಅರಿವು ಇಲ್ವಾ ಅನ್ನುವಂಥದ್ದು ಒಂದು ರೀತಿ. ಅರಿವಿಲ್ಲ ಅಂದ್ರೆ ಯಾರು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಎಲ್ಲೋ ಕದ್ದು ಮುಚ್ಚಿ ಎಲ್ಲೋ ಕಾಡಿನ ಮಧ್ಯೆ ನಡೆಯುವಂತಹ ಅಕ್ರಮ ಅಲ್ಲ ಇದು. ಇದು ಸಾರ್ವಜನಿಕರ ಕಣ್ಣ ಮುಂದೆ ನಡೀತಾ ಇರುವಂತಹ ಕುಲ್ಲಂಕುಲ್ಲ ನಡೆಯುವಂತಹ ಅಕ್ರಮ, ರಾಜಕೀಯ ಮತ್ತು ತೋಲ್ಬಳ ಮತ್ತು ಹಣದ ಬಲದಿಂದ ನಡೆಯುವಂತಹದ್ದು. ಇದು ಜಿಲ್ಲಾಧಿಕಾರಿಗಳಿಗೂ ಗೊತ್ತು, ಎಲ್ರಿಗೂ ಗೊತ್ತು. ಇದು ಹೆದ್ದಾರಿಯನ್ನ ನಾವು ದಾಟಿಯುವಾಗ ಕೂಲೂರು ಸೇತುವೆ ಇರ್ಬೋದು, ಉಳ್ಳಾಲ ಸೇತುವೆ ಇರ್ಬೋದು, ಅಥವಾ ಏರ್ಪೋರ್ಟ್ಗೆ ಹೋಗುವಂತ ಬಹಳ ಮುಖ್ಯವಾದಂಥ ಮರವೂರು ಸೇತುವೆ ಇರ್ಬೋದು. ಆ ಭಾಗದಲ್ಲಿ ಹೋಗುವಾಗ ನಿಮಗೆ 100 ಗಟ್ಟಲೆ ಇವುಗಳು ಮರಳುಗಾರಿಕೆಯ ಸಂದರ್ಭದಲ್ಲಿ ಕಾಣ್ತದೆ. ಬ್ರಿಡ್ಜಿನ ಸುತ್ತಮುತ್ತ ಒಂದು ಬ್ರಿಡ್ಜಿಗೆ ಇಷ್ಟು ಮೀಟರ್ ದೂರದವರೆಗೆ ಮರಳುಗಾರಿಕೆಯನ್ನು ಮಾಡಬಾರದು, ಅಲ್ಲಿ ಮರಳುಗಾರಿಕೆ ನಿಷೇಧ ಅಂತ ಅಧಿಕೃತವಾದಂತ ನಿಯಮದಲ್ಲಿ. ಯಾಕೆಂದ್ರೆ ಆ ಬ್ರಿಡ್ಜಿನ ಪಿಲ್ಲರ್ಗಳೇನು ನಿಂತಿದೆ ಅದರ ಸುತ್ತಮುತ್ತ ಮರಳು ನಿಂತರೆ ಖಂಡಿತವಾಗಿ ಅದು ದುರ್ಬಲ ಆಗ್ತದೆ. ದುರ್ಬಲ ಆಗೋದ್ರಿಂದ ಅದರ ಬಾಳಿಕೆ ಆಯಸ್ಸು ಕುಂಠಿತ ಆಗ್ತದೆ. ಅದರಿಂದ ಮುಂದಿನ ದಿನಗಳಲ್ಲಿ ಅಲ್ಲಿ ದೊಡ್ಡ ರೀತಿಯಲ್ಲಿ ಒಂದು ಸಮಸ್ಯೆಗಳಾಗ್ತದೆ ಅನ್ನೋ ಕಾರಣಕ್ಕೆ ಮಾಡಿದ್ದು. ಆದ್ರೆ ಯಾವುದೇ ರೀತಿಯ ಒಂದು ಮುಲಾಜಿಲ್ಲದೆ ಅಥವಾ ಯಾವುದೇ ರೀತಿಯ ಭಯ ಇಲ್ಲದೆ, ಆತಂಕ ಇಲ್ಲದೆ ಅಲ್ಲಿ ಹಗಲೊತ್ತಿನಲ್ಲೇ ರಾಜಾರೋಷವಾಗಿ ತೆಗೆದದನ್ನು ಎಲ್ಲರೂ ನೋಡಿದ್ದಾರೆ. ಮೀಡಿಯಾಗಳು ಕೂಡ ತುಂಬಾ ಸಲ ಅದನ್ನು ವರದಿ ಮಾಡಿದೆ. ಆದ್ರೆ ಒಂದು ಬಾರಿ ಆದ್ರೂ ಕೂಡ ಅದನ್ನು ತಡೆಯುವಂತ ದೃಢವಾದ ಕ್ರಮಗಳನ್ನ ಅಧಿಕಾರಿಗಳು, ಜಿಲ್ಲಾಧಿಕಾರಿಯಿಂದ ಹಿಡಿದು ಪೊಲೀಸರು ತೋರಿಸಲಿಲ್ಲ. ಇದೇ ಜನಪ್ರತಿನಿಧಿಗಳು ಕೂಡ ಒಂದು ಬಾರಿ ಕೂಡ ನಮ್ಮ ಸೇತುವೆ ಬಿದ್ದು ಹೋಗ್ಬಹುದು, ನಮ್ಮ ಜನರಿಗೆ ಸಮಸ್ಯೆ ಆಗ್ಬಹುದು ಅಂತ ಅವರು ಮಾತಾಡ್ಲಿಲ್ಲ. ನಿಜವಾಗಿ ಜನರ ಸಮಸ್ಯೆಗೆ ಸ್ಪಂದಿಸುವಂತ ವ್ಯಕ್ತಿಗಳಲ್ಲ ಹಾಗಾದ್ರೆ ತಾವು ಹೇಳ್ತಾ ಇರುವಂತ ರೀತಿಯಲ್ಲಿ. ಯಾಕೆಂದ್ರೆ ಈಗಿನ ರಾಜಕಾರಣ ಇರೋದೇ ಹಾಗೆ ಅಲ್ವಾ? ಒಂದು ಕಾಲಕ್ಕೆ ಇಲ್ಲಿಯ ದಕ್ಷಿಣ ಕನ್ನಡ ಜಿಲ್ಲೆಯವನ್ನ ಬಸ್ ಸಾರಿಗೆ ಲಾಬಿ ಆಳ್ತಾ ಇತ್ತು, ಅದೀಗ ವೀಕ್ ಆಗಿದೆ. ಇನ್ನೊಂದು ಸಂದರ್ಭದಲ್ಲಿ ಗಣಿ ಬಳ್ಳಾರಿಯಿಂದ ಅದಿರು ತರುವಂತಹ ಒಂದು ಲಾಬಿ ಇತ್ತು, ಅದು ಕೂಡ ಈಗ ಮುಗ್ದೋಯ್ತು. ಈಗ ಎರಡೇ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಕಂಟ್ರೋಲ್ ಮಾಡ್ತಾ ಇರೋದು, ಒಂದು ರಿಯಲ್ ಎಸ್ಟೇಟ್ ಬಿಲ್ಡರ್ ಲಾಬಿ, ಇನ್ನೊಂದು ಮರಳು ಲಾಬಿ. ಇದೊಂದು ದೊಡ್ಡದಾದಂತಹ ಪ್ರಭಾವಿ ಗುಂಪು ರಾಜಕಾರಣಿಗಳನ್ನ, ಜನಪ್ರತಿನಿಧಿಗಳನ್ನ, ಅಧಿಕಾರಿಗಳನ್ನ ಕುಣಿಸುವಂತ ಎಲ್ಲಾ ಶಕ್ತಿ ಅವರಿಗಿದೆ. ಅದರಿಂದಾಗಿ ಇವತ್ತು ಇದೆಲ್ಲ ನಡೀತಾ ಇದೆ. ಇವತ್ತು ಆ ಶಕ್ತಿಗಳ ಪರವಾಗಿ ಮಾತಾಡ್ತಾ ಇದ್ದಾರೆ ಹೊರತು ನ್ಯಾಯಯುತವಾಗಿ ಕಾರ್ಮಿಕರ ಮತ್ತು ಮರಳು ನಿಜವಾಗಿಯೂ ಕೂಡ ಪರದಾಡ್ತಾ ಇರುವಂತ ಸಾಮಾನ್ಯ ಜನರಿಗೆ ಬೇಕಾಗಿ ಯಾರು ಕೂಡ ಮಾತಾಡ್ತಿಲ್ಲ. ಇನ್ನೊಂದು ಉದಾಹರಣೆ ಕೊಡ್ತೀನಿ. ನಾವು ಎತ್ಕೊಂಡಿರೋ DYF ಎತ್ಕೊಂಡಿರುವಂತ ಇಶ್ಯೂ, ನಮ್ಮ ಅಡ್ಯಾರ ಹತ್ರ ಒಂದು ಸಣ್ಣ ಇದಿದೆ, ದ್ವೀಪ ಇದೆ, ಪಾವೂರು ಉಳಿಯ ಅಂತ ದ್ವೀಪ. ಅದರಲ್ಲಿ ಒಂದು ಕ್ರಿಶ್ಚಿಯನ್ ಸಮುದಾಯದ ಒಂದು 25, 30, 40 ಮನೆಗಳಿದೆ. ಕೃಷಿ ಮಾಡ್ಕೊಂಡು ಪಾರಂಪರಿಕವಾಗಿ ಬದುಕ್ತಾ ಬಂದಿರುವವರು ಇವರು. ಅಲ್ಲಿ ಹೋಗಿ ಆ ದ್ವೀಪದ ಸುತ್ತನೆ ಮರಳುಗಾರಿಕೆ ಮಾಡಿ ಇವತ್ತು ಇದೇ ಕುಸಿಯುವಂತ ಪರಿಸ್ಥಿತಿಗೆ ಬಂದಿದೆ ದ್ವೀಪವೇ. ಹೌದು, ಅದಕ್ಕಾಗಿ ನಾವು ಹೋರಾಟ ಮಾಡಿಕೊಂಡು ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಯ ಕಚೇರಿಯಲ್ಲಿ ಹೋಗಿ ಕೂತು ಹಠ ಹಿಡಿದದಕ್ಕೆ ಸುತ್ತ 1000 ಕಿಲೋಮೀಟರ್ ಅಂದ್ರೆ 1,000 ಮೀಟರ್ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮರಳುಗಾರಿಕೆ ನಿಷೇಧ ಅಂತ ಆದೇಶ ಹೊರಡಿಸಿದ್ರು. ಆದ್ರೆ ಆದೇಶವನ್ನ ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಇವರು ಮರಳು ತೆಗಿತಾ ಇದ್ರು. ಮತ್ತೆ 15 ದಿವಸ ಹೋಗಿ ನೋಡಿದ್ರೆ ಆಟೋಮೆಟಿಕ್ ಜಾದು ಅನ್ನೋ ರೀತಿಯಲ್ಲಿ 1000 ಮೀಟರ್ ಇದ್ದದ್ದು ಇನ್ನೊಂದು ಆದೇಶದಲ್ಲಿ 500 ಮೀಟರ್ ಇಳಿಕೆ ಆಗಿದೆ. ನಮಗೆ ಜನರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಜಿಲ್ಲಾಧಿಕಾರಿ ಅದನ್ನ ಅರ್ಧ ಕಿಲೋಮೀಟರ್ ಇಳಿಸಿದ್ದಾರೆ. ಅರ್ಧ ಕಿಲೋಮೀಟರ್ ಇಳಿಸಿದ್ರು, ಅವ್ರು ತೆಗೆಯೋದು ಅಲ್ಲೇ ಹೋಗಿ. ಎಷ್ಟೇ ಸಲ ಹೋಗಿ ಜನ ಬಂದು ಅಲ್ಲಿ ಹತ್ತು ಕರೆದ್ರು ಕೂಡ ಆ ಒಂದು ಲಾಬಿಯನ್ನ ಅವರು ಕುದುರುವನ್ನ, ದ್ವೀಪವನ್ನ ಹೋಗಿ ಮರಳುಗಾರಿಕೆ ಮಾಡೋದನ್ನ ತಡೀಲಿಕ್ಕೆ ಇಷ್ಟವರೆಗೆ ಸಾಧ್ಯ. ಹಾಗಾದ್ರೆ ಇಲ್ಲೊಂದು ಉಲ್ಲೇಖ ಮಾಡಿದ್ರಿ ಇವರೇ, ನೀವು ನೋಡಿದ್ರಿ, ಅಭಿವೃದ್ಧಿಗೆ ಕುಂಠಿತ ಆಗ್ತಾ ಇದೆ. ಅಭಿವೃದ್ಧಿ ಕುಂಠಿತ ಆಗ್ಲಿಕ್ಕೆ ಕಾರಣವೇ ಇದೇ ಮರಳುಗಾರಿಕೆ ಅನ್ನುವಂಥದ್ದು ತುಂಬಾ ತೊಂದರೆ ಆಗ್ತಾ ಇದೆ ಅಂತ ಲೋಬೋ ಅವರು ಹೇಳಿದ್ರು. ಇದು ನಿಜವಾ? ಎಲ್ಲ ಒಂದು ಕಡೆಯಲ್ಲಿ ಅಭಿವೃದ್ಧಿಯ ಎಲ್ಲಾ ಹೆಸರಿನಲ್ಲಿ ಮರಳುಗಾರಿಕೆನೇ ಇಂಪಾರ್ಟೆಂಟ್ ಇಲ್ಲಿ ಇರಬಹುದು, ಇಲ್ಲ ಅಂತ ಹೇಳಲ್ಲ. ಯಾಕಂದ್ರೆ ಲೋಬೋ ಅವರು ಚುನಾವಣೆಗೆ ಫಂಡಿಂಗ್ ಮಾಡೋದ್ರಲ್ಲಿ ತುಂಬಾ ಜನ ಬಿಲ್ಡರ್ಗಳಿದ್ರು.
ಅವರಿಗೆ ಲಾಭ ಆಗ್ತದೆ, ಅವರ ಅವರಿಗೆ ಲಾಭ ಆದ್ರೆ ಅಭಿವೃದ್ಧಿಯ ಜನರಿಗೆ ಲಾಭ ಆಯ್ತು ಅಂತ ಅರ್ಥ ಹಾಗಾದ್ರೆ. ಖಂಡಿತವಾಗಿ ಇವತ್ತು ಮರಳುಗಾರಿಕೆ ಇಲ್ದಿದ್ರೆ ಅಭಿವೃದ್ಧಿ ಕಾರ್ಯಗಳಿಗೆ ಒಂದಿಷ್ಟು ಕುಂಠಿತ ಆಗ್ತದೆ. ಆದ್ರೆ ನಾನಿಲ್ಲಿ ಹೇಳುವಂತದ್ದು ಮರಳುಗಾರಿಕೆ ಬೇಕು, ಅಭಿವೃದ್ಧಿ ಬೇಕು, ಕಟ್ಟಡ ಕಾರ್ಮಿಕ ಇದು ಏನು ನಿರ್ಮಾಣ ಕಾಮಗಾರಿಗಳು, ನಿರ್ಮಾಣ ಕಾರ್ಮಿಕ ಅದು ಬೇರೆ ಬೇರೆ ಇರ್ಬೋದು, ಹೌದು. ಕಟ್ಟಡ ಇರ್ಬೋದು, ಸೇತುವೆ ಇರ್ಬೋದು, ರಸ್ತೆ ಇರ್ಬೋದು, ಅಥವಾ ತಡೆಗೋಡೆಗಳಿರ್ಬೋದು, ಅಥವಾ ಕೈಗಾರಿಕೆಗಳಿರ್ಬೋದು, ಯಾವುದೇ ನಿರ್ಮಾಣ ಕಾಮಗಾರಿಗಳಿಗೂ ಕೂಡ ಇದು ಕಚ್ಚಾ ವಸ್ತು ಬೇಕೇ ಬೇಕು. ಅಗತ್ಯ ಇದೆ. ಆದ್ರೆ ಇವರು ಅಷ್ಟು ಕಾಳಜಿಯಿಂದ ಮಾತಾಡುವವರು ಅಷ್ಟೇ ಸ್ಟ್ರಿಕ್ಟ್ ಆಗಿ ಕೂತ್ಕೊಂಡು ಅಕ್ರಮಗಳು ಮಾಡೋದಂಗೆ ತಡಿಬೇಕು. ಹೌದು. ನಾಳೆ ಅಕ್ರಮ ನಿಯಮಗಳ- ಆಗ್ತದೆ ಅಂತ ಹೇಳಿದ್ರೆ ಇದೇ ಲೋಬೋ ಅವರು ಬಂದು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕೂತ್ಕೊಳ್ಬೇಕು. ತಡಿಲಿಕ್ಕೆ ಆಗ್ತದ ಇಲ್ವೋ? ತಡೆಯುವುದಾದ್ರೆ ತಡೀರಿಲ್ಲ ಅಂದ್ರೆ ಜಿಲ್ಲಾಧಿಕಾರಿ ಗಂಟು ಮುಟ್ಟಿ ಕಟ್ಕೊಂಡು ಹೋಗಿ ಬೇರೆಯವ್ರನ್ನ ಕರ್ಕೊಂಡ್ ಬರ್ತೀವಿ ಅಂತ ಹೇಳ್ಬೇಕು. ಆ ಒಂದು ಗಟ್ಟಿತನ ಇಲ್ಲ. ಸಾರ್ವಜನಿಕವಾಗಿ ಮಾತಾಡುವಾಗ ಮಾತ್ರ ಅಭಿವೃದ್ಧಿ, ನಿರ್ಮಾಣ, ಕಾರ್ಮಿಕರು, ಸಾಮಾನ್ಯ ಜನರಿಗೆ ಮರಳು ಸಿಗಲ್ಲ ಅಂತ ಮಾತಾಡೋದು. ಇದರಿಂದ ಅನುಮತಿ ಸಿಕ್ಕಿದ ಮೇಲೆ ಅದು ದುರುಪಯೋಗ ಆಗಿ ಯಾವ್ಯಾವ್ದು ಲಾಬಿಗಳು ದುರುಪಯೋಗ ಮಾಡಿಕೊಂಡು ಇಲ್ಲಿಯ ನಮ್ಮ ನೈಸರ್ಗಿಕ ಸಂಪತ್ತನ್ನು ಲೂಟಿ ಮಾಡಿ, ಯಂತ್ರಗಳನ್ನು ಬಳಸ್ಕೊಂಡು ನಮ್ಮ ನೀರಿನ ಹರಿವನ್ನು ಕುಂಠಿತ ಮಾಡಿ, ನಮ್ಮ ಕುಡಿಯುವ ಜನರ ಬಾವಿಯ ಇದಕ್ಕೂ ಕೂಡ ಉಪ್ಪು ನೀರು ಹೋಗುವಂಗೆ ಮಾಡಿ ಅವರು ದೋಚ್ತಾ ಇರುವಾಗ ಕಣ್ಣು ಮುಚ್ಚಿ ಸುಮ್ಮನೆ ಇರೋದು, ಅವರಿಗೆ ಪರೋಕ್ಷವಾಗಿ ಬೆಂಬಲ ಕೊಡೋದು ಅಂದ್ರೆ ಖಂಡಿತವಾಗಿ ಇದು ಪ್ರಾಮಾಣಿಕವಾದಂತಹ ಒಂದು ಗದ್ದಲ ಅಂತ ಅನಿಸಲ್ಲ ಅನ್ನೋದು. ಈಗಾಗಲೇ ಇವರು ಹೇಳಿದ್ರು ಯಾವುದೇ ಪಕ್ಕದ ರಾಜ್ಯಗಳಿಗೆ ಕಳಿಸಕ್ಕೆ ಬೇಕಾದಷ್ಟು ಮರಳು ಇದೆ ಅನ್ನುವಂಥದ್ದು. ಹಾಗಾದ್ರೆ ಮರಳು ಇದೆ, ಪಕ್ಕದ ರಾಜ್ಯಕ್ಕೆ ಮರಳು ಇದೆ ಅಂದ್ರೆ ನಮ್ಗೆ ಯಾಕಿಲ್ಲ? ಪಕ್ಕದ ರಾಜ್ಯಕ್ಕೂ ಮರಳಿದೆ, ಪಕ್ಕದ ಜಿಲ್ಲೆಗಳಿಗೂ, ಹಾಸನ ಬೆಂಗಳೂರಿಗಳಿಗೂ ಮರಳಿದೆ, ಇಲ್ಲಿಯ ಸ್ವಲ್ಪ ದುಡ್ಡು ಜಾಸ್ತಿ ಕೊಡಬಲ್ಲಂತ ಶಕ್ತಿ ಇರುವವರಿಗೂ ಮರಳಿದೆ. ಗೊತ್ತಾಯ್ತಲ್ಲ? ಆ ಮರಳು ಇದೆ, ಮರಳುಗಾರಿಕೆಗೆ ನಿಷೇಧ ಇದೆ, ಅವರಿಗೆ ಮರಳು ಸಿಗ್ತದೆ ಅಂದ್ರೆ ಅರ್ಥ ಏನು? ಈಗಲೂ ಅಕ್ರಮ ಮರಳುಗಾರಿಕೆ ನಡೀತಾ ಇದೆ ಅನ್ನುವಂಥದ್ದು. ಯಾರ ಸರ್ಕಾರ ಇದೆ? ಲೋಬೋ ಅವ್ರು ಇರ್ಬೋದು, ಐವನ್ ಸರ್ ಇರ್ಬೋದು, ಇಬ್ರು ಕೂಡ ವಿರೋಧ ಪಕ್ಷದವರು ಎಲ್ಲೋ ಮಾತಾಡ್ತಾ ಇಲ್ಲ. ವಿರೋಧ ಪಕ್ಷದ ಒಬ್ರು MLA ಇರೋದು, ಅವ್ರು ಇವತ್ತು ಮೀಟಿಂಗ್ ಬಂದಿಲ್ಲ. ವಿರೋಧ ಪಕ್ಷದ ಒಬ್ರು MLC ಇದ್ದಾರೆ, ಅವರು ಇವತ್ತು ಮೀಟಿಂಗ್ ಬಂದಿಲ್ಲ. ಬಹುಶಃ ಅವರಿಗೆ ಜನರ ಯಾವ ಸಮಸ್ಯೆಗಳು ವಿರೋಧ ಪಕ್ಷಗಳಿಗೆ ಸಮಸ್ಯೆ ಇಲ್ಲ, ಅವರ ರಾಜಕಾರಣ ಬೇರೆ ರೀತಿ ಇದ್ದಿರ್ಬೋದು, ಇರ್ಲಿ ಬಿಡಿ. ಆದ್ರೆ ಇವತ್ತು ಮಾತಾಡಿದ್ದು ಆಡಳಿತ ಪಕ್ಷದವರೇ. ಆಡಳಿತ ಪಕ್ಷದವರಿಗೆ ಇಲ್ಲಿ ದುಡ್ಡು ಕೊಟ್ಟವರಿಗೆ ಮರಳು ಸಿಗ್ತದೆ, ಜಾಸ್ತಿ ಕೊಟ್ಟವರಿಗೆ ಮರಳು ಸಿಗ್ತದೆ ಅಂತ ಹೇಳುವಾಗ ಅದು ಎಲ್ಲಿಂದ ಸಿಗ್ತದೆ? ಆ ಅಕ್ರಮ ಯಾಕೆ ಬಂತು? ನಮ್ಮದೇ ಸರ್ಕಾರದ ಅಧಿಕಾರಿಗಳು ಅದಕ್ಕೆ ಯಾಕೆ ಅವಕಾಶ ಕೊಟ್ಟರು? ಅವರ ಮೇಲೆ ಏನು ಶಿಸ್ತು ಕ್ರಮ ಅಂತ ಯಾಕೆ ಮಾತಾಡ್ಲಿಲ್ಲ? ಅದರ ಬಗ್ಗೆ ಅರಿವಿಲ್ಲ, ಅವರ ಬಗ್ಗೆ ಅರಿವಿಲ್ಲದಂತ ರೀತಿ ಅಲ್ಲ, ಅವರೇ ಬಾಯ್ಬಿಟ್ಟು ಹೇಳಿದ್ದು, ಅವರೇ ಬಾಯ್ಬಿಟ್ಟು ಹೇಳಿರುವಂತದ್ದು. ದುಡ್ಡು ಕೊಟ್ಟವರಿಗೆ 15,000 ಕೊಟ್ಟರೆ ಮರಳು ಸಿಗ್ತದೆ. ಎಲ್ಲಿಂದ ಸಿಗ್ತದೆ ಮರಳು? ಕೊಟ್ಟರೆ ನಾವೇನು ವಿದೇಶದಿಂದ ತಂದು ಕೊಡ್ತಾ ಇಲ್ಲಲ್ಲ, ಇಲ್ಲಿಯ ಹೊಲೆದೇ ತೆಗೆದು ಕೊಡ್ತಾ ಇರೋದಲ್ಲ. ಅದು ಯಾರು ಮಾಡ್ತಾ ಇರೋದು? ಅವರಿಗೆ ಯಾರು ಅವಕಾಶ ಕೊಟ್ಟರು, ಯಾರು ಅಧಿಕಾರಿಗಳು ಮಾಡಿದ್ರು, ಅದನ್ನ ತನಿಖೆಗೆ ಒತ್ತಾಯ ಮಾಡ್ಬೇಕಲ್ಲ. ಒಬ್ಬಿಬ್ರು ಅಧಿಕಾರಿಗಳ ಮೇಲೆ ಆದ್ರೆ ಆಕ್ಷನ್ ಆಗ್ಬೇಕಲ್ಲ. ಅದ್ರ ಬಗ್ಗೆ ಒಂದು ಶಬ್ದ ಯಾಕೆ ಇವ್ರು ಎತ್ತಲಿಲ್ಲ? ಇದರ ಬಗ್ಗೆ ಮಾತಾಡ್ತಾ ಇಲ್ಲ. ಕೇವಲ ಇದನ್ನ ಅವರ ಏನಿದೆ ಬೇಡಿಕೆ ಅದನ್ನ ಸಮರ್ಥನೆ ಮಾಡ್ಲಿಕ್ಕೆ ಅಷ್ಟೇ ಇವುಗಳನ್ನ ಉದಾಹರಣೆಯಾಗಿ ಕೊಟ್ಟಿದ್ದಾರೆ ಹೊರತು ನಿಜವಾಗಿ ಕೂಡ ಈ ಅಕ್ರಮಗಳನ್ನ ತಡೆಯುವಂತ ಯಾವುದೇ ಉತ್ಸಾಹಗಳು ಅವ್ರಿಗಿಲ್ಲ ಇಲ್ಲ ಅನ್ನುವಂಥದ್ದು. ಅಲ್ಲ, ಈಗ ಜಿಲ್ಲಾ ಪಂಚಾಯತ್ ಚುನಾವಣೆ ಆದ ನಂತರ ಈ ಎಲ್ಲಾ ಸಮಸ್ಯೆಗಳು ದೊಡ್ಡದಾಯ್ತಾ ಕಾಣ್ತಾ ಇದೆಯಾ, ಅಥವಾ ಕಾಂಗ್ರೆಸ್ಗೆ ಇಲ್ಲಿ ಬುಡಮಟ್ಟದಲ್ಲಿ ಈಗಾಗಲೇ ರಾಜಕೀಯದಲ್ಲಿ ಅಸ್ತಿತ್ವ ಇಲ್ಲ, ಇದೊಂದು ಭಯದಿಂದ ಈ ಎಲ್ಲೋ ಒಂದು ಕಡೆಯಲ್ಲಿ ಮುಂದಿನ ದಿನಗಳಲ್ಲಿ ನಾವು ಅಧಿಕಾರಕ್ಕೆ ಬರಬೇಕು, ಅದಕ್ಕೋಸ್ಕರ ಈ ಮರಳುಗಾರಿಕೆ ಒಂದು ಗದ್ದಲವನ್ನು ಎಬ್ಬಿಸ್ತಾ ಇದ್ದಾರೆ ಅನ್ನುವಂಥದ್ದು? ಅದು ಅಷ್ಟು ಸರಳವಾಗಿ ಹೇಳಕ್ಕಾಗಲ್ಲ. ಯಾಕಂದ್ರೆ ಮರಳುಗಾರಿಕೆಯಲ್ಲಿ ಕಾಂಗ್ರೆಸ್ BJP ಎರಡೂ ಪಕ್ಷಗಳ ಪ್ರಮುಖರು ಶಾಮೀಲಾಗಿದ್ದಾರೆ. ಮರಳುಗಾರಿಕೆ ಲಾಬಿ ಮತ್ತು ಅದರ ಪರವಾಗಿ ಮಾತಾಡುವವರು ಎರಡೂ ಪಕ್ಷದ ಪ್ರಮುಖ ರಾಜಕಾರಣಿಗಳು ಆ ಲಾಬಿಗಳ ಜೊತೆಯಲ್ಲಿದ್ದಾರೆ. ಕೆಲವರು ನೇರವಾಗಿ ಮರಳು ವ್ಯಾಪಾರಿಗಳಾಗಿದ್ದಾರೆ. ಕೆಲವರು ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಮರಳು ವ್ಯಾಪಾರದಲ್ಲಿ ನಿರತರಾದಂಥ ವ್ಯಾಪಾರಿಗಳೇ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಬಹುಶಃ ಅವರು ಚುನಾವಣೆಯಲ್ಲಿ ಗೆದ್ದಿರೋದಕ್ಕೂ ಈ ಗದ್ದಲ ಜಾಸ್ತಿ ಈ ಒಂದು ಬಿಸಿ ಒಂದು ಕಡೆಯಲ್ಲಿ ಈ ಬಿಸಿಯಿಂದಾಗಿ ಗದ್ದಲ ಹೆಚ್ಚಾಗ್ತಾ ಇದೆ. ಮತ್ತೆ ಲಾಬಿ ನಡೆಸುವಂತ ವ್ಯವಸ್ಥೆಗಳು ಕೆಲವು ಕಡೆ ಮರಳು ವ್ಯಾಪಾರಿಗಳು ಮುನಿಸಿನಿಂದಾಗಿ ಆಡಳಿತ ಪಕ್ಷಕ್ಕೆ ಹೊಡೆತ ಕೊಡ್ತು ಅನ್ನುವಂತ ಭಾವನೆ ಇದ್ರೆ ಅದು ಕೂಡ ಎಫೆಕ್ಟ್ ಆಗಿರ್ಬೋದು. ಆದ್ರೆ ಚುನಾವಣಾ ಲಾಭ ನಷ್ಟದ ಲೆಕ್ಕಾಚಾರಕ್ಕಿಂತಲೂ ಇಲ್ಲಿರುವಂತದ್ದು ವ್ಯವಹಾರದ ಲಾಭ ನಷ್ಟ. ಚುನಾವಣೆಯ ಲಾಭ ನಷ್ಟಗಳನ್ನೆಲ್ಲ ಲೆಕ್ಕ ಹಾಕೊಂಡು ಮಾತಾಡಿದಾರೆ ಅಂತ ಹೇಳಿದ್ರೆ ಖಂಡಿತವಾಗಿ ಒಪ್ಲಿಕ್ಕಾಗಲ್ಲ. ಇನ್ನೂ 2 ವರ್ಷ ಇದೆ, ಅವಾಗ ನೋಡೋಣ ಅನ್ನುವಂಥದ್ದು ಇರುತ್ತೆ. ಆದರೆ ಇಲ್ಲಿ ಬಹಳ ಮುಖ್ಯವಾಗಿ ಆ ಲಾಬಿಯಲ್ಲಿ ಇವತ್ತು ಸ್ಥಳೀಯವಾದಂಥ ಚುನಾವಣೆಗಳಲ್ಲಿ ಮರಳು ವ್ಯಾಪಾರಿಗಳದ್ದು ದೊಡ್ಡ ಹಿಡಿತಾ ಇದೆ. ನಾನು ಹೇಳಿದ್ದೆ, ಕೆಲವರು ಅವರೇ ಗೆದ್ದಿದ್ದಾರೆ, ಕೆಲವರು ಪ್ರಬಲ ಸ್ಪರ್ಧೆ ಕೊಟ್ಟು ಸೋತಿದ್ದಾರೆ. ಮರಳು ವ್ಯಾಪಾರದಲ್ಲಿ ಅವರು ಸಕ್ರಿಯರಾಗಿದ್ದಾರೆ. ಬಹುಶಃ ಅವರೆಲ್ಲರ ಒತ್ತಡ ವ್ಯಾಪಾರಕ್ಕೆ ನಮಗೆ ಈಗ ಗೆದ್ದಿದ್ದೀವಿ ಮತ್ತು ನಮಗೆ ಚುನಾವಣೆಯಲ್ಲಿ ಬೇಕಾದಷ್ಟು ನಾವು ಹಣ ಹರಿಸಿದ್ದೀವಿ ಮತ್ತು ನಮಗೆ ಈಗ ಅವಕಾಶ ಮಾಡಿ ಕೊಡಬೇಕು, ವ್ಯವಹಾರಕ್ಕೆ ನಾವು ದುಡಿಬೇಕು ಅನ್ನುವಂಥದ್ದು ಇರ್ಬೋದು. ಅದರ ಭಾಗವಾಗಿ ಇಷ್ಟು ಗಟ್ಟಿಯಾದಂಥ ಧ್ವನಿ ಬಂದಿರಬಹುದು. ನಾನು ಈಗಲೂ ಹೇಳ್ತೀನಿ, ಮರಳುಗಾರಿಕೆಗೆ ಅವಕಾಶ ಕೊಡಬೇಕು. ಅಲ್ಲ, ಈಗಲೂ ಪಕ್ಕದ ಬೆಂಗಳೂರಿಗೆ ಬೇಕಾದಷ್ಟು ಮರಳುಗಾರಿಕೆ ಆಗ್ತಾ ಇದೆ.
ಅದ್ರ ಬಗ್ಗೆ ಯಾರು ಕ್ರಮ ಕೈಗೊಳ್ತಾ ಇಲ್ಲ. ಯಾರು ಮೀಟಿಂಗ್ ಅಲ್ಲಿ ಅದು ಮಾತಾಡ್ತಾ ಇಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಅಥವಾ 2 ವರ್ಷದ ಹಿಂದಿನ ದಿನಗಳನ್ನು ನೆನಪು ಮಾಡಿದ್ರೆ ಇಷ್ಟು ಅಕ್ರಮಗಳಾಗಿದೆ, ಇದರಲ್ಲಿ ಯಾರು ಭಾಗಿಯಾಗಿದ್ದಾರೆ, ಇದನ್ನು ತನಿಖೆ ಮಾಡಿ ಅನ್ನುವಂಥದ್ದು ಯಾರು ಮಾತಾಡ್ತಿಲ್ಲ. ಅಂತೂ ಸಡಿಲಗೊಳಿಸಬೇಕು. ಮರಳುಗಾರಿಕೆಯ ಅಬ್ಬರಕ್ಕೆ ಎಷ್ಟು ಅಪಘಾತಗಳಾಗಿ ಅಣ್ಣ ತಮ್ಮಂದಿರೇ ಸತ್ತಿರುವಂತಹದ್ದು, ಅಪ್ಪ ಮಕ್ಕಳನ್ನು ಅಡಿಗೆ ಹಾಕೊಂಡು ಹೋಗಿ ಕೊಂದಿರುವಂತಹದ್ದು ಈ ಮರಳು ಲಾರಿಗಳು ಬೇಕಾದಷ್ಟು ಇದೆ. ಅದೆಲ್ಲವೂ ಪ್ರೂವ್ ಆಗಿದೆ, ಎಷ್ಟು ಲೋಡ್ ಇತ್ತು ಏನಿತ್ತು ಅಂತ. ಅದನ್ನು ಯಾವತ್ತೂ ಕೂಡ ಅದನ್ನ ಆಕ್ಷನ್ ತೆಗಿಲಿಕ್ಕೆ ಮಾತಾಡ್ಲಿಲ್ಲ, ಜನರ ಪರವಾಗಿ ಹೇಳಿಲ್ಲ. ಅದರಿಂದಾಗಿ ಇವತ್ತು ಮರಳು ಇಲ್ಲ ಅನ್ನುವಂತ ಪ್ರಶ್ನೆ ಇಲ್ಲ. ಸಾಂಪ್ರದಾಯಿಕವಾದಂತ ಮರಳು ಅವಕಾಶ ಕೊಡ್ಲಿ. ಇವತ್ತು ಸಾಂಪ್ರದಾಯಿಕವಾಗಿ ಕೈಯಿಂದ ತೆಗೆಯುವಂಥದ್ದು ನಾಡದೋಣಿ ಬಳಸ್ಕೊಂಡು ಅಷ್ಟೇ ಅವಕಾಶ ಇರೋದು, ಗೊತ್ತಾಯ್ತಲ್ಲ. ಅದಕ್ಕೆ ಅವಕಾಶ ಕೊಡ್ಲಿ. ಅದೇ ಸಂದರ್ಭದಲ್ಲಿ ಕಟ್ಟುನಿಟ್ಟಾಗಿ ಎಲ್ಲವೂ ಕೂಡ ಡ್ರೆಡ್ಜಿಂಗ್ ಮಿಷನ್ ಹಾಕಿ ನಮ್ಮ ನದಿಯ ಮೂಲವನ್ನೇ ಹಾಳು ಮಾಡುವಂತ ಕೆಲಸಕ್ಕೆ ಅವಕಾಶ ಕೊಡದಂತ ಒಂದು ಕಟ್ಟುನಿಟ್ಟಿನ ಕ್ರಮ ಕೂಡ ಒಂದ್ಸಲ ಆ ಕೆಲಸಗಳನ್ನ ಮಾಡಿದ್ರೆ ಅವನಿಗೆ ಪರ್ಮನೆಂಟ್ ಆಗಿ ಮತ್ತೆ ಮರಳು ವ್ಯಾಪಾರದಲ್ಲಿ ಅವನಿಗೆ ನಿಷೇಧ ಇರಬೇಕು. ಅವತ್ತನಿಗೆ ಲೈಸೆನ್ಸ್ ಸಿಗಬಾರ್ದು, ಪರ್ಮಿಟ್ ಸಿಗಬಾರ್ದು ಅಂತ ನಿಯಮಗಳು. ಈಗಾಗಲೇ ನೀವು ನೋಡಿರ್ಬೋದು, ಹಿಂದಿನ ದಿನಗಳಲ್ಲಿ ನಾನು ನೋಡಿದ್ದ ಒಂದು ಸಮೀಕ್ಷೆ ಮಾಡಿದ ಪ್ರಕಾರ ಒಂದು ಟೆಂಡರ್ನ ಅಡಿಯಲ್ಲಿ 10-15 ಮಂದಿ ಮರಳುಗಾರಿಕೆ ಮಾಡುವಂತದ್ದು, ಇದು ಸರಿನಾ? ಕಾನೂನಿಗೆ ವ್ಯಾಪ್ತಿಗೆ ಒಳಪಡ್ತದ ಈ ಎಲ್ಲ ಕ್ರಮ? ಮತ್ತೆ ಇತ್ತೀಚಿನ ವರ್ಷಗಳಲ್ಲಿ ಮರಳುಗಾರಿಕೆಯಲ್ಲಿ ವಿಚಿತ್ರವಾದಂತ ನಿಯಮಗಳನ್ನು ತರ್ತಾ ಇದ್ದಾರೆ. ಈ ಒಂದು ವರ್ಷಗಳಿಂದ ಆಗಿರುವಂತ ನಿಯಮಗಳಲ್ಲಿ ತುಂಬಾ ಜನರಿಗೆ ಅವಕಾಶ ಕೊಟ್ಟಿದ್ದಾರೆ. ಯಾಕಂದ್ರೆ ಅವಕಾಶ ಯಾರು ಅಂದ್ರೆ ಸಾಮರ್ಥ್ಯ ಇರುವವರು ಅವಕಾಶ ಪಡೆದಿದ್ದಾರೆ. ಯಾವ್ಯಾವ ಸಾಮರ್ಥ್ಯ ಅಂತ ನಿಮಗೂ ಗೊತ್ತಿದೆ. ಅವ್ರು ಯಾರ ಪರವಾಗಿರ್ಬೇಕು, ಎಷ್ಟು ಅವರ ಪ್ರಭಾವವಾದ ಲಾಭಿಗಳಿರ್ಬೇಕು, ಅವರಿಗೆಲ್ಲ ಸಿಕ್ಕಿದೆ. ಅದರಿಂದಾಗಿ ಒಂದು ಟೆಂಡರ್ ಕರೆಯೋದು ಮತ್ತು ಒಂದು ಪರ್ಮಿಟ್ ಇದ್ರೆ ಒಂದು ಲಾರಿಗೆ ಸಾಗಾಟಕ್ಕೆ ಅದು 24 ಗಂಟೆ ಒಳಗೆ ಅಥವಾ 48 ಗಂಟೆ ಒಳಗೆ ಒಂದು ಟ್ರಿಪ್ ಅನ್ನು ಹೊಡಿಬೇಕು ಅಂತ ಇದೆ. ಇವರು ಆ 24-48 ಗಂಟೆ ಅವಧಿಯಲ್ಲಿ ಅಧಿಕಾರಿಗಳ ಜೊತೆ ಶಾಮೀಲಾಗಿ ಬಹಳ ವೇಗವಾಗಿ 3 ಲೋಡ್ 4 ಲೋಡ್ ಕಳಿಸ್ತಾರೆ. ಒಂದು ಲೋಡು ಇಲ್ಲಿ ಸಾಮಾನ್ಯವಾಗಿ ಅದಕ್ಕೆ 4,000 ರೂಪಾಯಿ 5,000 ರೂಪಾಯಿ ವ್ಯಾಲ್ಯೂ ಇದೆ, ಅಷ್ಟೇ ಇದ್ದದ್ದು. ಈಗ ಅದೇ ಒಂದು ಲಾರಿ ಬೆಂಗಳೂರಿಗೋ ಅಥವಾ ಚನ್ನರಾಯಪಟ್ಟಣಕ್ಕೋ ಹೋದ್ರೆ ಅದಕ್ಕೆ 50,000 ರೂಪಾಯಿ ಆಗುತ್ತೆ. ಅಧಿಕಾರಿಗಳಿಗೆ ಒಂದು 20,000 ಕೊಟ್ಟರು, ಎಲ್ಲರಿಗೂ ಕೊಟ್ಟರು, ಅವ್ರಿಗೆ ಸಮಸ್ಯೆ ಇಲ್ಲ. ಅದು ಕೂಡ ಒಂದು ಪರ್ಮಿಟ್ ನಲ್ಲಿ 3 ಲೋಡ್ ಇಳಿಸ್ತಾರೆ, ಗೊತ್ತಾಯ್ತಲ್ಲ. ಇದೆಲ್ಲರಿಗೂ ಗೊತ್ತಿರುವಂತದ್ದು. ನೀವು ಯಾರ ಹತ್ರ ಹೋಗಿ ಸಾಮಾನ್ಯ ಒಬ್ಬ ಮರಳಿನಲ್ಲಿ ಲೋಡ್ ಮಾಡುವಂತ ಲೋಡರ್ ಹತ್ರ ಕೇಳಿದ್ರು, ಒಬ್ಬ ರೈಟನ್ ಹತ್ರ ಕೇಳಿದ್ರು, ಒಬ್ಬ ಅಲ್ಲಿ ಟೀ ಮಾರುವಂತ ಕ್ಯಾಂಟೀನ್ ಅವನ ಹತ್ರ ಕೇಳಿದ್ರು, ಅಥವಾ ನಮ್ಮ ಗ್ರಾಮ ಪಂಚಾಯತ್ನವ್ರ ಹತ್ರ ಕೇಳಿದ್ರು, ಅಥವಾ ಗಣಿ ಇಲಾಖೆಯ ಗುಮಾಸ್ತನ ಹತ್ರ ಹೋಗಿ ಸ್ವಲ್ಪ ನಿಂತರು ಕೂಡ ಇದೆಲ್ಲವೂ ನಿಮ್ಮ ಕಿವಿಗೆ ಬೀಳ್ತದೆ. ಇದು ಯಾರಿಗೆ ಗೊತ್ತಿಲ್ಲದೆ ಇರುವಂತಹ ಒಂದು ಸತ್ಯ ಅಲ್ಲ, ಬಹಿರಂಗ ಸತ್ಯ. ಇವುಗಳನ್ನ ತಡೆದು ನೀವು ಇದನ್ನ ಮಾತಾಡಿ. ಅಲ್ಲ, ಇದಕ್ಕೆ ಕೆಲವು ಕ್ರಮಗಳನ್ನು ತಂದ್ರು. ನೀವು ನೋಡಿರ್ಬೋದು, ಲಾರಿಗಳಿಗೆ GPS ಅನ್ನು ಅಳವಡಿಸುವಂಥದ್ದು, ಟ್ರಿಪ್ ಶೀಟ್ ಗಳನ್ನು ಮಾಡುವಂಥದ್ದು, ಇದು ಎಲ್ಲಿ ಬಳಸ್ತಾ ಇದ್ದಾರೆ? ಹಾಗಾದ್ರೆ ಕಾನೂನು ಕ್ರಮ, ಕೆಲವು ನಿಯಮಾವಳಿಗಳು ಪುಸ್ತಕಕ್ಕೆ ಸೀಮಿತ ಆಗ್ತಾವೆ ಅನ್ನುವಂಥದ್ದು. ಅಂದ್ರೆ ನಾವು ಮಾಡ್ತಾ ಇದೀವಿ ಅಂತ ತೋರಿಸೋದಷ್ಟೇ ಕ್ರಮ. ನಾವು ಕಟ್ಟುನಿಟ್ಟಾಗಿ ಮಾಡಿದೀವಿ. GPS ಎಸ್ ಒಳ್ಳೆ ಕೆಲಸ, ಆದ್ರೆ ಟ್ರಿಪ್ ಶೀಟು ಒಳ್ಳೆ ಕೆಲಸ, ಅದೆಲ್ಲವೂ ಇದೆ. ಅದೆಲ್ಲವೇನು ಕೂಡ ಇಂಥದ್ದಲ್ಲಿ ಯಾಕೆ ಆಗ್ತದೆ ಅಂತ ಹೇಳಿದ್ರೆ ಅಧಿಕಾರಿಗಳ ಮಾಮೂಲು ಜಾಸ್ತಿ ಆಗ್ಲಿಕ್ಕೆ, ಇದರಲ್ಲಿ ಅಧಿಕಾರಿಗಳಿಗೆ ಮಾಮೂಲು ಜಾಸ್ತಿ ಆಗ್ಲಿಕ್ಕೆ ಅಷ್ಟೇ ಅವಕಾಶ. ಅವರಿಗೆ ಒಂದಷ್ಟು ಅನುಕೂಲ ಮಾಡ್ಕೊಂಡು ಮತ್ತೇನಾಗತ್ತೆ ಅಂತ ಈ ವ್ಯಾಪಾರಗಳನ್ನ ಸಾಮಾನ್ಯರು ಮಾಡ್ಲಿಕ್ಕೆ ಆಗಲ್ಲ. ಇನ್ನೊಂದು ಇದೆ, ಆ ರೀತಿ ನೀವು ಮಾಡಿದಾಗ ನಿಯಮಗಳನ್ನು ಸ್ಟ್ರಾಂಗ್ ಮಾಡಿ GPS ಟ್ರಿಪ್ ಶೀಟು ಇಂಥದ್ದೆಲ್ಲ ಮಾಡಿದಾಗ ಒಬ್ಬ ಸಾಮಾನ್ಯ ಮರಳು ವ್ಯಾಪಾರ ಮಾಡ್ಲಿಕ್ಕೆ ಆಗಲ್ಲ. ಅವನಿಗೆ ಇದನ್ನ ನಿಭಾಯಿಸುವಂತ ಶಕ್ತಿ ಇರುವವನಿಗೆ ಮಾತ್ರ. ಶಕ್ತಿ ಇರುವವನು ಯಾರು? ಅಧಿಕಾರಸ್ಥರ ಹಿಂಬಾಲಕರು ಮಾತ್ರ. ಇವರ ಎಲ್ಲಾ ಲಾಭ ನಷ್ಟಗಳನ್ನು ಲೆಕ್ಕಾಚಾರ ಮಾಡ್ಕೊಂಡು ಈ ರೀತಿಯ ನಿಯಮವನ್ನು ತರ್ತಾರೆ ಹೊರತು ಯಾವುದೇ ಕಾರಣಕ್ಕೂ ಕೂಡ ಅಕ್ರಮ ಮರಳುಗಾರಿಕೆಯನ್ನು ತಡಿಬೇಕು ಅನ್ನೋ ಉದ್ದೇಶ ಇದರಲ್ಲಿ ಖಂಡಿತ ಇಲ್ಲ ಅನ್ನೋದು ಸರಿ. ಮತ್ತಷ್ಟು ವಿಚಾರಗಳನ್ನು ಹಂಚಿಕೊಳ್ತೀನಿ ಮುನೀರ್ ಅವರೇ. ಮರಳು ಗದ್ದಲ ಅನ್ನುವಂಥದ್ರ ಬಗ್ಗೆ ಮತ್ತಷ್ಟು ಮಾತುಗಳನ್ನು ಮಾತಲಿಕ್ಕಿದೆ. ಅದಕ್ಕಿಂತ ಮೊದಲು ಪುಟ್ಟ ವಿರಾಮ. ಪುಟ್ಟ ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಲೇ ಮುನೀರ್ ಕಾಟಿಪಾಳ ಅವರ ಜೊತೆ ಮಾತಾಡ್ತಿದ್ದೆ. ಯಾವ ರೀತಿಯಲ್ಲಿ ಮರಳುಗಾರಿಕೆ ಅನ್ನುವಂಥದ್ದು ಈ ಬಾರಿ KDPಯಲ್ಲಿ ಒಂದು ಸಭೆಯಲ್ಲಿ ಗದ್ದಲ ಎಬ್ಬಿಸಿದ್ರು. ಲೋಹ ಅವರಾಗಿರ್ಬೋದು, ಐವನ್ ಅವರಾಗಿರ್ಬೋದು, ಇದೆಲ್ಲ ಒಟ್ಟಾರೆ ಜನರ ಒಂದು ಸಮಸ್ಯೆಗಳಿಗೆ ಧ್ವನಿ ಎತ್ತಿದಾರ ಅಥವಾ ಬಿಲ್ಡರ್ಗಳ ಲಾಭಿಗೋಸ್ಕರ ಧ್ವನಿ ಎತ್ತಿದಾರ ಅನ್ನುವಂಥದ್ದು ಬಹಳಷ್ಟು ಪ್ರಶ್ನೆಗಳು ಮೂಡ್ತಾ ಇರುವಂಥದ್ದು. ಮತ್ತೊಂದು ಅಷ್ಟು ವಿಚಾರಗಳನ್ನು ಮಾತಾಡಬೇಕು. ಈಗಾಗಲೇ ಮುನೀರ್ ಕಾಟಿಪಾಳ ಅವರೇ, ನೀವು ನೋಡಿರ್ಬೋದು, ಕೋಕ್ ಸಲ್ಫರ್ ಘಟಕಗಳ ಒಂದು ದೊಡ್ಡ ದುರಂತಗಳು ನಿಮ್ಮ ಆ ವ್ಯಾಪ್ತಿಯಲ್ಲಿ, ಕಾಟಿಪಾಳ ಸುರತ್ಕಲ್ ವ್ಯಾಪ್ತಿಯಲ್ಲಿ ಆಗ್ತಾ ಇರುವಂಥದ್ದು. ಇದ್ರ ಬಗ್ಗೆ KDPಯಲ್ಲಿ ಏನಾದರೂ ಮಾತು ಬಂತ? ಇದ್ರ ಬಗ್ಗೆ ಏನಾದರೂ ನಿಲುವು ತೋರಿದ್ರ ಅನ್ನುವಂಥದ್ದು? ಅಂದ್ರೆ ನಾವು 1.5 ವರ್ಷದಿಂದ ಈ ಸಮಸ್ಯೆ ವಿರುದ್ಧ ಹೋರಾಟವನ್ನು ನಡೆಸ್ತಾ ಇದ್ದೀವಿ. ಸ್ಪಂದನ ಚಾನಲ್ ಕೂಡ ಇವುಗಳನ್ನ ಹಲವು ಬಾರಿ ಜನರ ಮುಂದೆ ಇಟ್ಟಿದೆ. ಇವತ್ತು ಕೂಡ ಈಗ ನಮ್ಮ ಹೋರಾಟದಿಂದಾಗಿ 2 ಕಮಿಟಿಗಳಾಗಿದೆ, ಜಿಲ್ಲಾ ಅಧಿಕಾರಿದ್ದು ಮತ್ತು ಒಂದು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿದ್ದು. ಇವೆರಡೂ ಆಗ್ಲಿಕ್ಕೆ ಕಾರಣ ನಾವು ತೀವ್ರ ರೀತಿಯ ಹೋರಾಟ ಮಾಡಿದ್ದು ಮತ್ತು ನಮ್ಮ ಜೋಕಟ್ಟೆ ಗ್ರಾಮ ವ್ಯಾಪ್ತಿಯಲ್ಲಿ
SEZ ಇರ್ಬೋದು, MRPL, HPCL ಯಾರಿಗೂ ಕೂಡ ಕಾಮಗಾರಿ ಮಾಡಲಿಕ್ಕೆ ಅವಕಾಶ ಕೊಡದೇ ಇರುವಂತಹದ್ದು. ಅದನ್ನು ನಾವು ತಡೆದಿರೋದ್ರಿಂದ ಇವತ್ತು ಕೆಲವು ಬೆಳವಣಿಗೆಗಳಾಗಿದೆ, ಒಂದಿಷ್ಟು ಕಂಟ್ರೋಲ್ ಅಲ್ಲಿ ಕೂಡ ಇದೆ. ಆದ್ರೆ ನಮ್ಮ ಸಮಸ್ಯೆ ಅದೇ ರೀತಿ ಮುಂದುವರೆದಿದೆ. ಈಗ ಏನಾಗಿದೆ ಅಂದ್ರೆ, ನಾವು ಮೊನ್ನೆ ISPRL ಅನ್ನುವಂಥ ಕಂಪನಿ ಪಾದೂರು ಮತ್ತು ತೋಕೂರು, ಜೋಕಟ್ಟೆ ತೋಕೂರಿನಲ್ಲಿ ಭೂಗತವಾದಂತಹ ಇವುಗಳನ್ನ ನಿರ್ಮಾಣ ಮಾಡಿಕೊಂಡು ಅಂಡರ್ಗ್ರೌಂಡ್ ಟ್ಯಾಂಕ್ ಗಳನ್ನ ಮಾಡಿ ಇಡೀ ದೇಶಕ್ಕೆ 10 ದಿವಸಕ್ಕೆ ಬೇಕಾಗುವಷ್ಟು ಪೆಟ್ರೋಲ್ಗಳನ್ನ ಸ್ಟಾಕ್ ಇಡುವಂತಹದ್ದು ಅಂತ ದೇಶದ ರಕ್ಷಣಾ ಇದಕ್ಕೆ ಅಂತ ಅದನ್ನ ತಂದ್ರು. ಆದ್ರೆ ಇತ್ತೀಚೆಗೆ ಅಬುದಾಬಿಯ ಯುವರಾಜ ಭಾರತಕ್ಕೆ ಭೇಟಿ ನೀಡಿದಾಗ ನಮ್ಮ ಪ್ರಧಾನಿಗಳು ಅವ್ರ ಜೊತೆ ಒಪ್ಪಂದ ಮಾಡಿಕೊಂಡು ಅದನ್ನೀಗ ಅವರಿಗೆ ಹಸ್ತಾಂತರ ಮಾಡಿದ್ರು. ದೇಶದ ಆಸ್ತಿಯನ್ನ ಅವರಿಗೆ ಹಸ್ತಾಂತರ ಮಾಡಿದ್ರು. ಈಗ ನಮ್ಮ ಪಾಲಿಸಿಗಳು ಯಾವ ರೀತಿ ಇದೆ ಬಿಡಿ, ಅದು ಸಪರೇಟ್ ಸಬ್ಜೆಕ್ಟ್. ಅದರಲ್ಲಿ ಆ ಸಂದರ್ಭದಲ್ಲಿ ISPRL ಕೆಲಸಕ್ಕೆ ಬಂದ್ರು. ಪೈಪ್ಲೈನ್ ಮಾಡಲೇಬೇಕು, ನಮಗೆ ಪ್ರಧಾನಿ ಮಂತ್ರಿ ಕಚೇರಿಯಿಂದ ಬಂದಿದೆ, ನಾವು ಈ ಕೆಲಸ ಬಿಟ್ಕೊಡ್ಬೇಕು ಅಂತ. ನಾವು ಬಿಡಲ್ಲ ಅಂತೇಳಿ ಒಂದಿಷ್ಟು 2-3 ದಿವಸ ಒಂದಿಷ್ಟು ತಿಕ್ಕಾಟಗಳು ನಡೀತು. ಕೊನೆಗೆ MRPLನವರು ಅಧಿಕೃತವಾಗಿ ನಮ್ಮ ಸಮಸ್ಯೆಗಳನ್ನು ಯಾವ ರೀತಿ ಬಗೆಹರಿಸ್ತೀವಿ ಅಂತ ನಮಗೆ ರೈಟಿಂಗ್ ಅಲ್ಲಿ ಕೊಟ್ಟರೆ ನಾವು ISPRL ಪೈಪ್ಲೈನ್ಗೆ ಮಾತ್ರ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ವಿ. ಹಾಗೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮಾತುಕತೆ ಆಗಿ ಒಟ್ಟು ಈ ವರ್ಷ ಎಂಡಿಗೆ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ. ಕೆಲವೊಂದು ತಕ್ಷಣ ಸಲ್ಫರ್ ಅನ್ನ ವಾಪಣೆ ಆಡಲ್ಲೇ ಹಾಕಲ್ಲ ಇವತ್ತಿನಿಂದ, ಮತ್ತು ವಾಸನೆಯನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಬೇಕಾದಂತ ಯಾವುದೇ ಕ್ರಮ ತಗೊಂಡಿದ್ದೀವಿ ಅಂತ 1 ವಾರದೊಳಗೆ ಜಿಲ್ಲಾಧಿಕಾರಿಗೆ ರಿಪೋರ್ಟ್ ಮಾಡೋದು, ಮತ್ತು ಬಫರ್ ಝೋನ್ ಗ್ರೀನ್ ಬೆಲ್ಟ್ಗೆ ಸಂಬಂಧಪಟ್ಟು ಏನೆಲ್ಲ ಮಾಡ್ತೀವಿ ಅಂತ ಮಾರ್ಚ್ 30 ಜಿಲ್ಲಾಧಿಕಾರಿಗೆ ಡಿಸೈನ್ ಸಹಿತ ವರದಿ ಮಾಡೋದು, ಇದೆಲ್ಲವನ್ನ ಹೇಳಿದ್ರು. ಡಂಪಿಂಗ್ ಯಾರ್ಡ್ ಶಿಫ್ಟ್ ಮಾಡಿ ಇದೆಲ್ಲ ಹೇಳಿದ್ರು. ಇದೆಲ್ಲ ಆಗತ್ತಾ ಅಂತ ಇದೇನಾಯ್ತು ಅಂದ್ರೆ, ಇದನ್ನೆಲ್ಲ ಈಗ ಇದರಲ್ಲಿ ಒಟ್ಟು 6 ಅವರು ಒಪ್ಕೊಂಡಿರೋದು, 6ರಲ್ಲಿ 3 ತಕ್ಷಣಕ್ಕೆ, ಇನ್ನು 3 8 ತಿಂಗಳು 10 ತಿಂಗಳು 1 ವರ್ಷ ಹಿಡಿಯುತ್ತೆ. ಇದರಲ್ಲಿ ಈಗ ಅದು ಹಂಗೆ ಇದೆ ಸಮಸ್ಯೆ. ಮೊನ್ನೆ ಈ ಪ್ರಾಬ್ಲಮ್ ಮುಗ್ದು 4 ದಿನ ಬಿಟ್ಟು ನೋಡಿದ್ರೆ ಆ ವಾಪಣಿ ಯಾರ್ಡಲ್ಲಿ ಸಲ್ಫರ್ ಮತ್ತೆ ಡಂಪ್ ಮಾಡ್ತಾ ಇದ್ದಾರೆ. ರೈಟಿಂಗ್ ಅಲ್ಲಿ ಕೊಟ್ಟರು ಕೂಡ ಸ್ಮೆಲ್ಲಿಗೆ ಸಂಬಂಧಪಟ್ಟು ಯಾವುದೇ ಕಂಟ್ರೋಲ್ ಮಾಡಲಿಲ್ಲ, ಜಿಲ್ಲಾಧಿಕಾರಿಗೆ ವರದಿ ಕೊಡ್ಲಿಲ್ಲ, ಮತ್ತೆ ಇದೆಲ್ಲವನ್ನ ಲಿಖಿತವಾಗಿ ಎಲ್ಲವನ್ನ ಕೊಡಬೇಕು ಅಂತ ಇತ್ತು 1 ವಾರದ, ಅದನ್ನು ಕೊಡ್ಲಿಲ್ಲ. ಕೊನೆಗೆ ನೋಡ್ತೀವಿ ನಾವು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನನ್ನು ಕರೆಸಿ ಅದನ್ನು ತೋರಿಸಿ ಅದನ್ನು ಅಧಿಕೃತವಾಗಿ ಎಲ್ಲ ದಾಖಲೆ ಮಾಡಿಸಿದ್ದೀವಿ. ಈಗ ನೋಡಿದ್ರೆ ಮತ್ತೆ 15 ದಿವಸ ಬಿಟ್ಟು HPCL ಪೈಪ್ಲೈನ್, ಗ್ಯಾಸ್ ಪೈಪ್ಲೈನ್ ಕೆಲಸ ಮಾಡಬೇಕು. ದೇಶದ ಹಿತಾಸಕ್ತಿ, ದೇಶದ ಇದಂತೆಲ್ಲ ದೇಶದ ಬಗ್ಗೆ ಮಾತಾಡ್ತಾರೆ, ಜೋಕಟ್ಟೆ ಬಗ್ಗೆ ಮಾತಾಡ್ತಿಲ್ಲ. ಜೋಕಟ್ಟೆ ದೇಶದಲ್ಲಿ ಬರಲ್ಲ ಅಂತ ಅನಿಸ್ತದೆ ಅವ್ರ ಲೆಕ್ಕಕ್ಕೆ. ಆದ್ರಿಂದಾಗಿ ನಾವು ಇಲ್ಲ, ನೀವೇನು ಹೇಳಿದ್ರು HPCL ಕೆಲಸಕ್ಕೆ ನಾವು ಅವಕಾಶ ಕೊಡಲ್ಲ, ನಮ್ಮನ್ನು ಜೈಲಿಗೆ ಹಾಕಿ ನೀವು ಕೆಲಸ ಮಾಡಿ, ನಾವಿಲ್ಲಾದ್ರೆ ಬಿಡಲ್ಲ ಅಂತ ಹೇಳಿದ್ವಿ. ಹಾಗೆ 3-4 ದಿವಸದಿಂದ ತಿಕ್ಕಾಟ ನಡೆದು ಮಾತುಕತೆಗಳು ನಡೀತು. ನಿನ್ನೆ ಕೊನೆಗೆ ಸಾರ್ವಜನಿಕರನ್ನ ಕರೆದು ನಾವು ಸಭೆ ಮಾಡಿದ್ರು ಕೂಡ ಜನ ಒಪ್ಪಲಿಲ್ಲ. ನಾವು ಯಾವುದೇ ಕಾರಣಕ್ಕೂ ನಮ್ಮ ಸಮಸ್ಯೆ ಇತ್ಯರ್ಥ ಆಗಿದೆ, ಈ ಕೆಲಸಕ್ಕೆ ಬಿಡೋಲ್ಲ ಅಂತ ಹೇಳಿದ ಮೇಲೆ ಇವತ್ತು ಪೊಲೀಸ್ ಬಲ ಅಂದ್ರೆ ಕೇಂದ್ರ ಸರ್ಕಾರದಿಂದ ನಮ್ಮ ಚೀಫ್ ಸೆಕ್ರೆಟರಿಗೆ ಲೆಟರ್ ಬಂದಿದೆ, ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ. ಚೀಫ್ ಸೆಕ್ರೆಟರಿ ಜಿಲ್ಲಾಧಿಕಾರಿಗೆ ಬರೆದಿದ್ದಾರೆ, ಜಿಲ್ಲಾಧಿಕಾರಿ ಪೊಲೀಸ್ ಇಲಾಖೆ ಬರೆದಿದ್ದಾರೆ, ಅವ್ರ ರಕ್ಷಣೆ ಕೊಡಿ ಅಂತ ಕೆಲಸ ಮಾಡ್ಲಿಕ್ಕೆ. ಹಾಗೆ ಇವತ್ತು ಒಂದು ರೀತಿಯಲ್ಲಿ ಕೆಲಸ ಮಾಡ್ತಾರೆ, ನಾವು ತಡೆಯುವುದು ಅಂತ ಇತ್ತು. ಕೊನೆಗೆ ಆ ಜನ ದೊಡ್ಡ ಸಂಖ್ಯೆಯಲ್ಲಿದ್ದರು. ಮತ್ತೆ ಅಭಯಚಂದ್ರ ಜೈನ್ ಅವರು ಸ್ಥಳೀಯ ಶಾಸಕರು ಜನರ ಪರವಾಗಿ ಸ್ವಲ್ಪ ನಿಂತ್ಕೊಂಡು ಇವತ್ತು KDP ಮೀಟಿಂಗ್ ಹತ್ರ ನಮ್ಮನ್ನು ಕರೆಸಿ ಜಿಲ್ಲಾಧಿಕಾರಿ ಹತ್ರ ಎಲ್ಲ ಮಾತಾಡಿಕೊಂಡು ನಾವು ಜಿಲ್ಲಾಧಿಕಾರಿಗಳು ಹೇಳಿದ್ದಕ್ಕೆಲ್ಲ ನಾವು ನೋಡಿ ನಿಮ್ಮ ಹತ್ರ ಒಪ್ಕೊಂಡಿರೋದು ಯಾವುದನ್ನು ಮಾಡಿಲ್ಲ ಅಂತ ಹೇಳಿದಾಗ ಅವ್ರು ನಿರತರಾಗಿದ್ದಾರೆ. ಕೊನೆಗೆ ಅದನ್ನ ಮುಖ್ಯ ಕಾರ್ಯದರ್ಶಿ ಲೆವೆಲ್ನಲ್ಲಿ ಬಗೆಹರಿಸಬೇಕು, HPCL ಕಾಮಗಾರಿ ಮಾಡಲೇಬೇಕಾಗತ್ತೆ ಅಂತೆಲ್ಲ ಹೇಳಿದ್ದಾರೆ. ನಾವಂತೂ ಅವಕಾಶ ಕೊಡಲ್ಲ ಅಂತ ದೃಢವಾಗಿ ಹೇಳಿದ್ದೀವಿ. ಮತ್ತು ಇವತ್ತು KDP ಮಧ್ಯಾಹ್ನ ನಂತರದ ಮೀಟಿಂಗ್ ಅಲ್ಲಿ ಇದನ್ನು ಚರ್ಚಿಸ್ತೀವಿ ಅನ್ನುವಂತ ಒಂದು ಮಾತನ್ನ ಹೇಳಿದ. ಮತ್ತು ಮೀಟಿಂಗ್ ಮುಗಿದ ಮೇಲೆ ಮತ್ತೆ ಕೂರೋಣ ಅಲ್ಲ, ಇದ್ರ ಬಗ್ಗೆ ನಿಮಗೆ ಶಾಶ್ವತವಾದ ಒಂದು ಪರಿಹಾರ ಸಿಗ್ಬೋದಾ ಅನ್ನುವಂಥದ್ದು ಅನಿಸ್ತಾ ಇದೆಯಾ? ಅಂದ್ರೆ ಸಿಗ್ಬೇಕು ಅನ್ನುವಂಥ ಹಠದಲ್ಲಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಪ್ರಜಾಪ್ರಭುತ್ವದಲ್ಲಿ ನಮಗೆ ಖಂಡಿತವಾಗಿ ನಂಬಿಕೆ ಇದೆ. ಅದರಿಂದ ಇಷ್ಟು ನಾವು ವಿಶ್ವಾಸ ಕಳ್ಕೊಳ್ಳುವಂತ ಹಲವು ಬೆಳವಣಿಗೆಗಳಾಗಿದೆ. ಆದರೂ ಕೂಡ ನಮ್ಮ ಹೋರಾಟದ ಶಕ್ತಿಯಿಂದಾಗಿ ನಾವು ವಿಶ್ವಾಸ ಉಳಿಯುವ ರೀತಿಯಲ್ಲಿ ಆಗಿದೆ. ಒಂದು ಕಾಲಕ್ಕೆ ಇಲ್ಲಿಯ ಮಂತ್ರಿಗಳಿಗೆ, MLAಗಳಿಗೆ, ಜಿಲ್ಲಾಧಿಕಾರಿವರೆಗೂ ಕೂಡ ಈ ಕಂಪನಿಯವರು ಕನಿಷ್ಠ ಗೌರವವನ್ನು ಕೊಡ್ತಾ ಇರಲಿಲ್ಲ. ಇಂತಹ ಸಂದರ್ಭದಲ್ಲಿ ಈಗ ಸಾಮಾನ್ಯ ಜನ ಸಣ್ಣ ಕಂಪ್ಲೇಂಟ್ ಮಾಡಿದ್ರು ಕೂಡ MRPL MD ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಬರುವಷ್ಟಕ್ಕೆ ನಾವು ಈ ಹೋರಾಟದ ಒಂದು ಬಿಸಿಯನ್ನು ಅವರಿಗೆ ತಟ್ಟಿಸ್ತೇವೆ. ಜಿಲ್ಲಾಧಿಕಾರಿಯ ಮೀಟಿಂಗ್ ಗಳಿಗೆ ಬರ್ತಾರೆ, ಯಾವುದೇ ಮೀಟಿಂಗ್ ಗಳಿಗೆ ಬಂದು ತಪ್ಪಾಗಿದೆ ಅಂತ ಒಪ್ಪುವಲಿಕ್ಕೆ ಅವರನ್ನು ತರಿಸಿದ್ವಿ. ಇದು ನಮ್ಮ ಹೋರಾಟದ ಯಶಸ್ಸು. ಅದರಿಂದಾಗಿ ನಮಗೆ 100% ಅಲ್ದಿದ್ರು ಕೂಡ 75% ನಾವು ಒಂದು ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಯಶಸ್ವಿ ಆಗ್ತೀವಿ ಅಂತ ನಂಬಿಕೆ ಇದೆ. ಆ ನಂಬಿಕೆಯಿಂದ 1.5 ವರ್ಷದಿಂದ ಹೋರಾಟ ಮಾಡ್ತಿದ್ವಿ. ಕೆಲವು ಹಂತಗಳಲ್ಲಿ ಯಶಸ್ವಿ ಆಗಿದೆ, ಕೆಲವು ಸಂದರ್ಭದಲ್ಲಿ ಹಿನ್ನಡೆ ಆಗಿದೆ. ಈಗಂತೂ ನಾವು ಒಂದು ತೀರ್ಮಾನ ಮಾಡಿದ್ದೀವಿ, ಯಾವುದೇ ಕಾರಣಕ್ಕಾಗಿ ಹಿಂಜರಿಯುವ ಪ್ರಶ್ನೆ ಇಲ್ಲ. ನಮ್ಮ ಪ್ರಶ್ನೆ ಇತ್ಯರ್ಥ ಆಗಿದೆ, ಅವರಿಗೆ ಕೆಲಸ ಮಾಡ್ಲಿಕ್ಕೆ ಅವಕಾಶ ಕೊಡಲ್ಲ. ಬೇಕಾದ್ರೆ ನಮ್ಮನ್ನು ಜೈಲಲ್ಲಿ ಇಡ್ಲಿ, ಕೆಲಸ ಮಾಡ್ಲಿ. ಜೈಲಲ್ಲಿ ಇಟ್ಟಾಗ ಖಂಡಿತವಾಗಿ ಚರ್ಚೆ ಆಗತ್ತೆ, ಹಾಗೆ ಆಗತ್ತೆ. ಮತ್ತೆ MRPL ತಪ್ಪು ಮಾಡಿರೋದ್ರಿಂದ, ತಪ್ಪಾಗಿದೆ ಅಂತ ಒಪ್ಕೊಂಡಿರೋದ್ರಿಂದ, ಮತ್ತೆ ನಾವು ಅದನ್ನು ಪರಿಹರಿಸಲಿಕ್ಕೆ ಇಂಥದ್ದನ್ನೆಲ್ಲ ಮಾಡ್ತೀವಿ, ಇಷ್ಟಿಷ್ಟು ಕೋಟಿ ಖರ್ಚಾಗಂತ ಹೇಳ್ಕೊಟ್ಟಿರೋದ್ರಿಂದ ಅವ್ರಿಗಿಂತ ತಪ್ಪಿಸ್ಕೊಳ್ಲಿಕ್ಕೆ ಆಗೋದಿಲ್ಲ.
ಇವತ್ತು ಬೇಕಾಗಿರೋದು ರಾಜಕೀಯ ಇಚ್ಛಾಶಕ್ತಿ. ಅದನ್ನ ಮಾನ್ಯ ಶಾಸಕರು, ಮಂತ್ರಿಗಳಾದಂಥ ಅಭಯಚಂದ್ರ ಜೈನು ಮತ್ತು ಉಸ್ತುವಾರಿ ಸಚಿವರು ಮತ್ತು ಸುರತ್ಕಲ್ MLA ಮೊಯ್ದೀನ್ ಬಾವರ್ ಅವರು ಮಾಡಬೇಕು. ಆ ನಿಟ್ಟಿನಲ್ಲಿ ಈಗ ಅಭಯಚಂದ್ರ ಜೈನ್ ಅವರು ಒಂದಿಷ್ಟು ಆರಂಭದಲ್ಲಿ ಇದು ಮಾಡಿದ್ರೆ ಬಹಳ ಸುಲಭ ಇತ್ತು, ಈಗ ಸ್ವಲ್ಪ ಕಷ್ಟ ಇದೆ. ಆದ್ರೂ ಹೋರಾಟ ಮತ್ತು ಜನರ ಸಮಸ್ಯೆಗಳ ತೀವ್ರತೆಯಿಂದ ಜನ ತೋರಿಸ್ತಾ ಇರುವಂತಹ ಪ್ರತಿಕ್ರಿಯೆಯಿಂದ ಜನಪ್ರತಿನಿಧಿಯಾಗಿ ಅವರ ಕಡೆಯಿಂದ ಒಂದಿಷ್ಟು ಪಾಸಿಟಿವ್ ಅಂಶಗಳು ಈಗ ಬರ್ಲಿಕ್ಕೆ ಶುರುವಾಗಿದೆ. ಆದ್ರೆ ನಮ್ಗೆ ಕೊನೆಗೂ ನಂಬಿಕೆ ನಮ್ಮ ಹೋರಾಟದ ಮೇಲೆ. ನಾವು ಯಾವುದೇ ರೀತಿಯ ತ್ಯಾಗ ಇಲ್ಲ. ಯಾಕಂದ್ರೆ ಈಗಾಗಲೇ ಅಲ್ಲಿ ಚರ್ಮದ ಸಮಸ್ಯೆಗಳು, ರೋಗದ ಸಮಸ್ಯೆಗಳು ತೀವ್ರ ಆಗಿದೆ, ಅಸ್ತಮ ಜಾಸ್ತಿ ಆಗ್ತಾ ಇದೆ, ನೀರು ಹಾಳಾಗಿರೋದ್ರಿಂದ ಬೇರೆ ಬೇರೆ ರೀತಿಯ ಕೆಮ್ಮು, ಅಲರ್ಜಿ ಇದೆಲ್ಲ ಜಾಸ್ತಿ ಆಗ್ತಾ ಇದೆ. ಇಂಥ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಮತ್ತೆ ಈಗ ಎಕ್ಸಾಮ್ ಟೈಮು ಕರ್ಕಶವಾದ ಶಬ್ದದಿಂದ ಮಕ್ಕಳಿಗೆ ಓದ್ಲಿಕ್ಕೆ ಆಗ್ತಾ ಇಲ್ಲ. ಇಂಥ ಎಲ್ಲ ಸಮಸ್ಯೆಗಳಿರೋದ್ರಿಂದ ನಾವು ಬಿಟ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ರೀತಿಯ ಇದನ್ನಾದ್ರೂ ಮಾಡಿಕೊಂಡು ನಾವು ನ್ಯಾಯ ಪಡಿತೀವಿ ಅನ್ನೋ ವಿಶ್ವಾಸ. ಸರ್, ಈಗಾಗಲೇ ಮರಳುಗಾರಿಕೆ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ಮಾತಾಡಿದ್ವಿ. 23ಕ್ಕೆ ಕಾದು ನೋಡುವ ವ್ಯವಸ್ಥೆಗಳು ಮಾಡ್ತೇವೆ ಅಥವಾ ಸಡಿಲಿಸುವಂತ ಕ್ರಮಗಳನ್ನು ಸಡಿಲಿಸುವಂತ ವ್ಯವಸ್ಥೆಗಳಿಗೆ ಮುಂದಾಗ್ತೇವೆ ಅನ್ನೋದು. ಆದ್ರೆ ಈ ಅಕ್ರಮಗಳಿಗೆ ಎಲ್ಲ ತಡೆ ಆಗತ್ತಾ ಅಥವಾ ಮತ್ತೆ ಅಕ್ರಮಗಳು ಮುಂದುವರಿಯಲ್ಲ ಅಂತ ಗ್ಯಾರಂಟಿ ಇದೆಯಾ? ಸಕ್ರಮ ಎಷ್ಟಾಗತ್ತೋ ಗೊತ್ತಿಲ್ಲ, ಅಕ್ರಮ ಅಂತೂ ಖಂಡಿತ ಮುಂದುವರಿತದೆ. ಅದಕ್ಕೇನೋ ಸಮಸ್ಯೆ ಇಲ್ಲ. ಅದನ್ನ ಬಗೆಹರಿಸಲಿಕ್ಕೆ ಈಗ ನಮ್ಮಂತ ಸಂಘಟನೆಗಳಿಗೆ ಇಲ್ಲಿ ಅಷ್ಟು ದೊಡ್ಡ ಎಲ್ಲವನ್ನೂ ತಡೆಯುವಂತ ಶಕ್ತಿ ಇರುವಷ್ಟು ಸಂಘಟನೆ ಅಲ್ಲ ನಮ್ಮಂತವ್ರು. ನಮ್ಗಿರುವಂತಹ ಇತಿಮಿತಿಯಲ್ಲಿ ಅಕ್ರಮಗಳ ವಿರುದ್ಧ ನಾವು ಹೋರಾಟಗಳನ್ನ ಮಾಡಿ ನಾವು ಸಮಾಜ ಮತ್ತು ಅಧಿಕಾರಿಗಳ ಕಣ್ಣ ಮುಂದೆ ಅವುಗಳನ್ನ ತರುವಂತ ಪ್ರಯತ್ನಗಳನ್ನ ನಿರಂತರವಾಗಿ ಮಾಡ್ತಾನೆ ಇದ್ದೀವಿ. ಆದ್ರೆ ಇವುಗಳನ್ನ ಪರಿಹರಿಸಬೇಕು ಅಂತಾದ್ರೆ ಒಂದು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ದೃಢವಾಗಿ ನಿಲ್ಲಬೇಕು. ಅವರು ಈ ಪ್ರಶ್ನೆಯಲ್ಲಿ, ಮರಳುಗಾರಿಕೆಯ ಪ್ರಶ್ನೆಯಲ್ಲಿ ಆ ರೀತಿ ನಿಲ್ತಾರೆ ಅನ್ನುವಂಥದ್ದನ್ನ ನಮ್ಗೆ ಕಾಣಿಸ್ತಾ ಇಲ್ಲ. ವಿರೋಧ ಪಕ್ಷ ಕೂಡ ಮಾತಾಡ್ತಾ ಇಲ್ಲ. ಯಾಕೆಂದ್ರೆ ಅವರ ಆಡಳಿತ ಇದ್ದಾಗಲೂ ಇದೇ ಪರಿಸ್ಥಿತಿ ಇದ್ದದ್ದು. ಆಡಳಿತ ಪಕ್ಷದ ಕಾರ್ಯಕರ್ತರು ಇದ್ದಾರೆ, ಎಷ್ಟು ಪ್ರಮಾಣದಲ್ಲಿ ಇದ್ದಾರೋ ವಿರೋಧ ಪಕ್ಷದ ಕಾರ್ಯಕರ್ತರು ಕೂಡ ಮರಳು ವ್ಯಾಪಾರದಲ್ಲಿದ್ದಾರೆ. ನಾನು ಮರಳು ಮಾಫಿಯಾ ಅಂತ ಇಲ್ಲ, ಮರಳು ವ್ಯಾಪಾರದಲ್ಲಿದ್ದಾರೆ. ಆದ್ರಿಂದಾಗಿ ಅವರ ಹಿತಾಸಕ್ತಿಗಳಿಗೆ ನಾವು ಕೊಮ್ಮ ಹಾಕಿ ನೋಡ್ಬೇಕಾಗತ್ತೆ. ಕಡೆಗಣಿಸಿ ಇವರು ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ಅದರಿಂದಾಗಿ ಖಂಡಿತವಾಗಿ ಅಕ್ರಮ ಮರಳುಗಾರಿಕೆ ಹಿಂದೆ ಯಾವ ರೀತಿ ಮುಂದುವರಿತಿತ್ತು ಅದಕ್ಕಿಂತ ಸ್ವಲ್ಪ ವೇಗವಾಗಿ ನಡೀತದೆ ಹೊರತು. ಅಂದ್ರೆ ಇನ್ನು 2 ವರ್ಷದಲ್ಲಿ ಟಾರ್ಗೆಟ್ ರೀಚ್ ಆಗಬೇಕು, ಅದಕ್ಕೋಸ್ಕರ ವೇಗವಾಗಿ ಆಗ್ಬಹುದು ಅನ್ನೋದು ತಮ್ಮ ಅನಿಸಿಕೆ. ಟಾರ್ಗೆಟ್ ರೀಚ್ ಆಗದಿದ್ರೆ ಅದನ್ನು ರಾಜಕಾರಣ ಅಂತಾರ. ಈಗಿನ ರಾಜಕಾರಣ ಇರೋದೇ ಟಾರ್ಗೆಟ್ ಮೇಲೆ ರಾಜಕೀಯ. ಜನ ಕೂಡ ಅಂತ ರಾಜಕಾರಣ ಹೋಗಿದ್ದಾರೆ, ಅದಕ್ಕೆ ಒಪ್ಕೊಳ್ತಾರೆ ಜನರ ರಾಜಕಾರಣದ ತಿಳುವಳಿಕೆಯ ಮಟ್ಟ ಕೂಡ ಅದೇ ರೇಂಜ್ ಅಲ್ಲಿ ಓಡ್ತಾ ಇರೋದ್ರಿಂದ ಅಂತ ಸಮಸ್ಯೆಯನ್ನು ಅವರಿಗೆ ಆಗ್ಲಿಕ್ಕಿಲ್ಲ. ಆದ್ರಿಂದ ಅವರನ್ನೇ ಬಯಸ್ತಾರೆ ಅಂತ ತಾವು ಹೇಳ್ತಾರೆ. ಖಂಡಿತ ಅಲ್ಲ, ಮುಂದಿನ ದಿನಗಳಲ್ಲಿ ಹೀಗೆ ಮುಂದುವರಿದ್ರೆ ಪ್ರಕೃತಿ ಯಾವ ರೀತಿಯಲ್ಲಿ ಇದನ್ನು ಸಮತೋಲನ ಮಾಡ್ಲಿಕ್ಕೆ ಸಾಧ್ಯನಾ ಅಥವಾ ಯಾವ ರೀತಿಯಲ್ಲಿ ಮುಂದುವರಿಬಹುದು? ನಮ್ಮ ಜಿಲ್ಲೆಯ ಜನ, ಕೋಲಾರ, ಚಿಕ್ಕಬಳ್ಳಾಪುರ ಜನರಿಗೆ ಕುಡಿಯೋ ನೀರು ಕೊಡುವಂತ ಎತ್ತಿನ ಹೊಳೆ ಯೋಜನೆಯ ವಿರುದ್ಧ ನಮ್ಮ ಪಶ್ಚಿಮ ಘಟ್ಟದ ಆ ಕಡೆಯ ತಿರುಗಿಸುವಂತ, ಅಂದ್ರೆ ಮಳೆಗಾಲದ ನೀರನ್ನು ತಿರುಗಿಸುವಂತ ಪ್ರಶ್ನೆಯಲ್ಲಿ ಬಹಳ ಪ್ರತಿರೋಧವನ್ನು ಮಾಡಿ ನಮ್ಮ ನೇತ್ರಾವತಿ ಬತ್ತಿದ್ರೆ ಅದರ ಮೂಲ ಹಾಳಾದ್ರೆ ಇಡೀ ಪ್ರಕೃತಿ ಹಾಳಾಗತ್ತೆ ಅಂತ ಹೋರಾಟ ಮಾಡಿದ್ರು. ಆ ಕಾಳಜಿಯ ಬಗ್ಗೆ ನಾನು ಪ್ರಶ್ನೆ ಮಾಡ್ಲಿಕ್ಕೆ ಹೋಗಲ್ಲ. ಆದ್ರೆ ನಮ್ಮ ಕಣ್ಣ ಮುಂದೆನೆ ನಮ್ಮದೇ ಜಿಲ್ಲೆಯ ಜನ ಈ ಮರಳುಗಾರಿಕೆ ಹೆಸರಿನಲ್ಲಿ ಅಕ್ರಮಗಳನ್ನು ಮಾಡಿ ನದಿಯನ್ನು ಸಂಪೂರ್ಣವಾಗಿ ಕುಲಗೊಳಿಸ್ತಾ ಇದ್ದಾರೆ, ದೋಚ್ತಾ ಇದ್ದಾರೆ, ನಾಶ ಮಾಡ್ತಾ ಇದ್ದಾರೆ. ಆದ್ರೆ ಜಿಲ್ಲೆಯ ಜನ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಎತ್ತಿನ ಹೊಳೆಯಲ್ಲಿ ಬಂದಂತಹ ಭಾವನಾತ್ಮಕವಾದಂತಹ ಇದು ಆವೇಶ ಈ ಅಕ್ರಮ ಮರಳುಗಾರಿಕೆ ವಿರುದ್ಧ ಕಾಣ್ತಾ ಇಲ್ವಲ್ಲ? ಎಲ್ಲಿ ಅಷ್ಟು ಜೋರ ಕಾಣ್ತಾ ಇದೆ? ಎಷ್ಟೋ ಜನ ಈ ಮರಳುಗಾರಿಕೆಯಲ್ಲಿ ತೊಡಗಿಸಿಕೊಂಡಿರುವವರೇ ಎತ್ತಿನ ಹೊಳೆ ಹೋರಾಟದಲ್ಲಿ. ಒಂದು ಕಡೆ ಅವರೇ ನೇತ್ರಾವತಿ ನದಿಯನ್ನ ದೋಚ್ತಾರೆ, ಇನ್ನೊಂದು ಕಡೆ ಅವರೇ ಎತ್ತಿನ ಹೊಳೆ ಹೋರಾಟದ ವಿರುದ್ಧದ ಪಾದಯಾತ್ರೆಯಲ್ಲಿ ಇರ್ತಾರೆ. ಈ ರೀತಿಯ ಇದುಗಳ ಬಗ್ಗೆ ಜನ ಸಿನಿಕರಾಗಿದ್ದಾರೆ. ಜನ ಸಿನಿಕತೆಯನ್ನು ಬಿಟ್ಟು ಪ್ರಜ್ಞಾವಂತಕರಾಗಿ ರಾಜಕೀಯವಾದಂತಹ ಒಂದು ತಿಳುವಳಿಕೆಯನ್ನು ಹೆಚ್ಚಿಸಿಕೊಂಡು ಯಾವಾಗ ಇವುಗಳ ವಿರುದ್ಧ ಅಥವಾ ಒಂದು ಮನೋಭಾವವನ್ನ ರೂಢಿಸ್ಕೊಳ್ತಾರೋ ಆವಾಗ ಇವುಗಳೆಲ್ಲ ಕಡಿಮೆ ಆಗ್ಲಿಕ್ಕೆ ಶುರುವಾಗ್ತದೆ. ನಿಜವಾಗಿ ಇಲ್ಲಿ ಲೋಭ ಮತ್ತೆ ಇವರಿಗೆ ಐವನ್ ಅವರಿಗೆ ಜನರ ಸಮಸ್ಯೆಗೋಸ್ಕರ ಸ್ಪಂದಿಸ್ತಾ ಇದ್ದಾರಾ ಅಥವಾ ಮರಳುಗಾರಿಕೆ ಮಾಡ್ಬೇಕು, ಮರಳುಗಾರಿಕೆ ಮುಂದುವರಿಬೇಕು ಅನ್ನುವಂಥದ್ದು ಹೇಳ್ತಾ ಇದ್ದಾರೆ, ಅಥವಾ ಹಾಗಾದ್ರೆ ಲಾಬಿಗೋಸ್ಕರನೇ ನಡೀತಾ ಇದ್ದಾರೆ ಅನ್ನುವಂಥದ್ದು? ತೀರಾ ಅವರನ್ನ ನಾನು ಲಾಬಿಯದ್ದೇ ಜನ ಅಂತ ಹೇಳಿಕ್ ಹೋಗಲ್ಲ. ಜನರ ಬಗ್ಗೆ ಕಾಳಜಿ ಇದೆ, ಇಲ್ಲ ಅಂತ ಅಲ್ಲ. ಆದ್ರೆ ಜನರ ಕಾಳಜಿಗಳಿಗಿಂತಲೂ ಜಾಸ್ತಿ ಈ ರೀತಿಯ ಲಾಬಿಗಳ ಕಾಳಜಿಗಳು ಇರುವಂತದ್ದು ಈಗಿನ ರಾಜಕಾರಣ ಮಾಡ್ಬೇಕು ಅಂತಾದ್ರೆ ಕೋಟ್ಯಾಂತರ ರೂಪಾಯಿ ದುಡ್ಡು ಬೇಕು. ಲಾಬಿಗಳನ್ನ ಬಿಟ್ಟು ರಾಜಕಾರಣ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಮನೆಯಲ್ಲಿ ಇರುವಂತ ಅಕ್ಕಿ ಗದ್ದೆಯಲ್ಲಿ ಅಕ್ಕಿ ಬೆಳೆಸಿ ಭತ್ತ ಬೆಳೆಸಿ ದುಡ್ಡು ತಂದು ಇದಕ್ಕೆ ಹಾಕ್ಲಿಕ್ಕೆ ಆಗಲ್ಲ.
ಗೊತ್ತಾಯ್ತಲ್ಲ, ಸಣ್ಣ ಪುಟ್ಟ ಬಟ್ಟೆ ಅಂಗಡಿ ಇಟ್ಟು ಚಪ್ಪಲಿ ಅಂಗಡಿ ಇಟ್ಟು ವ್ಯಾಪಾರ ಮಾಡಿಕೊಂಡು ಕೋಟ್ಯಾಂತರ ರೂಪಾಯಿ ಚುನಾವಣೆ ಸುರಿಲಿಕ್ಕೆ ಆಗಲ್ಲ. ಹೌದಲ್ಲ. ಆವಾಗ ಇವುಗಳನ್ನ ಮಾಡಿಯೇ ಮಾಡ್ತಾರೆ. ಜನರ ಬಗ್ಗೆ ಕಾಳಜಿ ಇದ್ದು ರಾಜಕಾರಣಕ್ಕೆ ಬಂದವನು ಈ ಇವುಗಳನ್ನ ಖುಷಿ ಪಡಿಸದಿದ್ರೆ ಅವನಿಗೆ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಅದರಿಂದಾಗಿ ಇವತ್ತು ಖಂಡಿತವಾಗಿಯೂ ಈ ಮಾತಿನ ಹಿಂದೆ ಆ ಲಾಬಿಗಳ ಹಿತಾಸಕ್ತಿ ಇದೆ ಅನ್ನುವಂಥದ್ದು. ಅವರಿಗೆ ಜನಪರ ಕಾಳಜಿ ಇರಬಹುದು, ಆದ್ರೆ ಅಷ್ಟು ಗಟ್ಟಿಯಾದಂತಹ ಧ್ವನಿ ಬಂದಿರೋದು ಲಾಬಿಗಳ ಪ್ರಕಾರ. ಸರಿ, ಬಹಳಷ್ಟು ವಿಚಾರಗಳನ್ನು ನಮ್ಮ ಜೊತೆ ಬಂದು ಇವತ್ತು ಚರ್ಚೆ ಮಾಡಿದ್ರಿ, ಭಾಗವಹಿಸಿದ್ರಿ. ಕಾರ್ಯಕ್ರಮಕ್ಕೆ ಬಂದದಕ್ಕೆ ಧನ್ಯವಾದಗಳು. ಎಸ್ ವೀಕ್ಷಕರೇ, ಇದಿಷ್ಟು ಇವತ್ತಿನ ವಿಶೇಷ ಮರಳು ಗದ್ದಲ ಅನ್ನುವಂಥದ್ದು.